ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲೇನು ಮಾತಾ ಮೋಕೆಡೆ ಎದ್ಕೊಂಡೊಂದು ಹೊಸ ಕುರಲ್ದ ಇನಿತ ಸುದ್ದಿಗೊಂಚಿಲ್ನ ಶುರು ಮಂತೊಂದುಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಿಲಿಗೆ ಸ್ವಾಗತ. ದುಂಬದ ಲೋಕಸಭಾ ಚುನಾವಣೆಡು ಮತ್ತೊಮ್ಮೆ ಮೋದಿ ಪನ್ಪಿನ ಗೋಡೆ ಬರಹ ಪ್ರಚಾರ ಅಭಿಯಾನಗ್ ಕುಡ್ಲ ಮಂಡಲದ ಉಳ್ಳಾಲ ಮಹಾಶಕ್ತಿ ಕೇಂದ್ರದ ತೊಕ್ಕೊಟ್ಟು ಶಕ್ತಿ ಕೇಂದ್ರಡು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಗುರುವಾರ ಕಾಂಡೆ ಚಾಲನೆ ಕೊರಿಯರು. ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಮಹಾಶಕ್ತಿ ಕೇಂದ್ರದ ತೊಕ್ಕೋಡು ಶಕ್ತಿ ಕೇಂದ್ರಡು ಮತ್ತೊಮ್ಮೆ ಮೋದಿ ಪನ್ಪಿನ ಗೋಡೆ ಬರಹ ಕಾರ್ಯಕ್ರಮಗ್ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಬೊಕ್ಕ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತಬೈಲ್ ಗುರುವಾರ ಚಾಲನೆ ಕೊರಿಯರು. भारतीय जनता पार्टी की, नरेंद्र मोदी जी की, नरेंद्र मोदी जी की. भारत माता के, भारत माता के, भारतीय जनता पार्टी के, भारतीय जनता पार्टी के, नरेंद्र मोदी जी के जय श्री राम, जय श्री राम, जय श्री राम. ಈ ಪೊರ್ತು ಪಾತೆರ್ನ ಸತೀಶ್ ಕುಂಪಲ ಬೊಕ್ಕ ಜಗದೀಶ್ ಆಳ್ವ ಕುವೆತ್ತಬೈಲ್ ದುಂಬುದ ಲೋಕಸಭಾ ಚುನಾವಣೆಡು ದೇಶದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿಯರು ಕೊರ್ನ ಯೋಜನೆಲೇನು ಸಮರ್ಪಕವಾದ ಇಲ್ಲಿ ಇಲೆಲೆಗೆ ಮುಟ್ಟುಲೆಕ್ಕ ಮಲ್ತದು ಕುಡೋರ ಮೋದಿ ಚೀರೆನು ಅಧಿಕಾರ ಕನಪನಟ್ಟು ಕಾರ್ಯಕರ್ತರು ಪ್ರಾಮಾಣಿಕವಾದ ಬೇಲೆಲೇನು ಮಲ್ಪೊಡು ಪಂಡ ತೆರಿಪಾಯರು. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಯಾವಾಗ ರಾಮ ಮಂದಿರ ಲೋಕಾರ್ಪಣೆ ಮಾಡಿದ್ದು ಆ ಸಂದರ್ಭದಿಂದ ಇಡೀ ದೇಶದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಈ ಹಬ್ಬದ ವಾತಾವರಣವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 2024ರಲ್ಲಿ ಅತ್ಯಂತ ಅದ್ಭುತವಾಗಿ ಈ ದೇಶದಲ್ಲಿ ಪ್ರಬಲವಾದ ವಿಶ್ವಕ್ಕೆ ವಿಶ್ವದ ಗುರುವಿನ ರೀತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಕೆಲಸ ಮಾಡುತ್ತಿರುವಂಥ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಗೋಡೆ ಬರ ಮಾಡುವುದರ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕೆನ್ನುವ ಒಂದು ಆಶೆಯನ್ನು ಇಟ್ಟುಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತು ತೊಕ್ಕೊಟ್ಟಿನ ಈ ಒಂದು ಹೊಳಪೇಟೆಯಲ್ಲಿ ಕೂಡ ಈ ಗೋಡೆ ಬರಹದ ಮುಖಾಂತರ ಈ ಮಂಗಳೂರು ಮಂಡಲದ ಈ ಒಂದು ತೊಕ್ಕೊಟ್ಟಿನ ಜಂಕ್ಷನಲ್ಲಿ ಚಾಲನೆ ನೀಡುವುದರ ಮುಖಾಂತರ ಎಲ್ಲ ಬೂತ್ಗಳಲ್ಲಿ ಗೋಡೆ ಬರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಒಂದು ಗೋಡೆ ಬರಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರಲ್ಲಿ ವಿನಂತಿ ಮಾಡೋದು, ಇವತ್ತು ವಿಶ್ವಕರ್ಮ ಯೋಜನೆ ಇರ್ಬೋದು, ಬೇರೆ ಬೇರೆ ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆ ಇದೆ. ಇವತ್ತು ಈಗಾಗಲೇ ಉಜ್ವಲ ಯೋಜನೆ ಇರ್ಬೋದು, ಆಯುಷ್ಮಾನ್ ಯೋಜನೆ ಇರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು. ಬಡ ವರ್ಗದ ಅತ್ಯಂತ ಕಡು ಬಡತನದಲ್ಲಿರುವಂಥ ವ್ಯಕ್ತಿಗೆ ಕೂಡ ಕೇಂದ್ರ ಸರ್ಕಾರ ವಿವಿಧ ರೀತಿಯ ಯೋಜನೆಗಳನ್ನು ಕೊಡುವ ಮುಖಾಂತರ ಈ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯ ಕೂಡ ಭಾರತೀಯ ಪ್ರಜೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬದುಕಬೇಕೆನ್ನುವ ಹಿನ್ನೆಲೆಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಈ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಭಾರತೀಯ ಜನತಾ ಪಕ್ಷ ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟು ಶಕ್ತಿ ಕೇಂದ್ರದ ವತಿಯಿಂದ
ನಾವು ನಮ್ಮ ಮೋದಿಜಿಯವರ ಏನು ಭವ್ಯ ಭಾರತದ ನನಸು ಮಾಡುವಂತಹ ಒಂದು ಪುಟ್ಟ ಹೆಜ್ಜೆ ಗೋಡೆ ಬರಹ. ಅಂದರೆ ಆ ತಾವರೆ ಚಿತ್ರವನ್ನು ಬಿಡಿಸಿ ಮತ್ತೊಮ್ಮೆ ಮೋದಿ ಅನ್ನುವ ಒಂದು ಅಭಿಯಾನವನ್ನು ನಮ್ಮ ದೇಶದ ನಡ್ಡಾಜಿಯವರು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತ ನಮ್ಮ ಈ ತೊಕ್ಕೊಟ್ಟು ಒಳಪೇಟೆಯಲ್ಲಿ ಇವತ್ತು ಈ ತೊಕ್ಕೊಟ್ಟು ಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರು ಸೇರಿ ಅತ್ಯಂತ ಸುಂದರವಾದ ಒಂದು ನಮ್ಮ ಮತ್ತೊಮ್ಮೆ ಮೋದಿ ಅನ್ನುವ ಈ ಗೋಡೆ ಬರಹವನ್ನು ಈ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ದೇಶವು ಒಂದು ಒಳ್ಳೆಯ ಪಥದತ್ತ ಸಾಗುತ್ತಾ ಇದೆ ಮೋದಿಯವರ ನೇತೃತ್ವದಲ್ಲಿ. ಹಾಗೆಯೇ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಲೋಕಸಭೆ ಚುನಾವಣಾ ದೃಷ್ಟಿಯಿಂದ ಹಮ್ಮಿಕೊಂಡಿದ್ದಾರೆ. ಶಕ್ತಿವಂದನ ಆಗಿರ್ಬೋದು, ಗ್ರಾಮ ಚಲೋ ಅಭಿಯಾನ ಆಗಿರ್ಬೋದು, ಪೋಸ್ಟ್ ಕಾರ್ಡ್ ಅಭಿನಂದನ್ ಮೋದಿಜಿ ಆಗಿರ್ಬೋದು, ಹಾಗೂ ಇನ್ನಿತರ ಅನೇಕ ನಮ್ಮ ಸ್ವಸಹಾಯ ಶಕ್ತಿಗಳನ್ನು ಸೇರಿಸಿ ಶಕ್ತಿಯನ್ನು ಅಂಥ ಪ್ರಮುಖವಾದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾವು ಎಲ್ಲ ಕಾರ್ಯಕರ್ತರು ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಇಂತಹ ನಮ್ಮ ಪಕ್ಷಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಕಾರ್ಯಕರ್ತರು ನಮ್ಮ ಮುಂದೆ ಮತ್ತೊಮ್ಮೆ ಮೋದಿ ಅನ್ನುವ ದೃಷ್ಟಿಯಿಂದ ಎಲ್ಲರೂ ಸಹೋದರರಂತೆ ಒಬ್ಬರಿಗೊಬ್ಬರು ಮನಸ್ತಾಪವನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡುವ, ಮತ್ತೊಮ್ಮೆ ಮೋದಿ ಸರ್ಕಾರ ಈ ನಮ್ಮ ಭಾರತ ದೇಶದಲ್ಲಿ ಬರಲಿ, ಭಾರತ ವಿಶ್ವ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಮುಂದೆ ಕೂಡ ಪಡೆದುಕೊಂಡು ಹೋಗಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತೆ ಮುಂದಿನ ಚುನಾವಣೆಯಲ್ಲಿ ಚುನಾವಣೆ ಇಲ್ಲದಂತೆ ಆಗ್ತದೆ. ಅಂದರೆ ಅವರು ಹೇಳಿದ ವಿಚಾರ ಏನಂದರೆ, ಮೋದಿಯವರು ಹೀಗೆ ಸಾಗುತ್ತಾ ಹೋದರೆ ಈ ಸಲ 400+ ಆದರೆ ಮುಂಚೆ ವಿರೋಧ ಪಕ್ಷದಲ್ಲಿ ಯಾರು ಓಟಿಗೆ ನಿಲ್ಲಲು ಯಾರು ಇಲ್ಲದ ಕಾರಣ ಮತ್ತೊಮ್ಮೆ ಚುನಾವಣೆ ಇಲ್ಲ ಅನ್ನುವ ದೃಷ್ಟಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಅಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲರೂ ನಾವು ಅಣ್ಣ ತಮ್ಮಂದಿರಂತೆ ಈ ನಮ್ಮ ಪಕ್ಷದ ಒಳಿತಿಗಾಗಿ ದುಡಿಯುವ, ಮತ್ತೊಮ್ಮೆ ಇಡೀ ಪ್ರಪಂಚದಲ್ಲಿ ಭಾರತವನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ದೊಡ್ಡ ಕಾರ್ಯವನ್ನು ಕಾರ್ಯಕರ್ತರಾದ ನಾವೆಲ್ಲ ಮಾಡುವ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಮಹೇಶ್ ಜೋಗಿ, ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ತಲಪಾಡಿ, ಹರಿಯಪ್ಪ ಸಾಲ್ಯಾನ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಲಲಿತಾ ಸುಂದರ್, ಬಿಜೆಪಿ ಮುಖಂಡರು ದಯಾನಂದ್ ತೊಕ್ಕೋಟು, ಕುಡ್ಲ ಮಂಡಲ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಭರತ್ ಗಟ್ಟಿ, ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಆನಂದ ಶೆಟ್ಟಿ ಭಟ್ನಗರ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಜೀವನ್ ಕುಮಾರ್ ತೊಕ್ಕೋಟು, ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಿದ್ರೋಳಿಕೆ, ಕೆ ಪ್ರಮೋದ್ ಪೂಜಾರಿ ಮಂಗಳೂರು, ಒಬಿಸಿ ಮೋರ್ಚಾ ಜಿಲ್ಲಾ ಸದಸ್ಯರು ರಾಜೇಶ್ ಉಳ್ಳಾಲ್, ಉಳ್ಳಾಲ ನಗರಸಭೆಯ ಸದಸ್ಯರು ಗೀತಾಬಾಯಿ, ಜಿಲ್ಲಾ ಎಸ್ಸಿ ಮೋರ್ಚಾದ ಕೋಶಾಧಿಕಾರಿ ಪ್ರಕಾಶ್ ಸಿಂಪೋನಿ, ಎಸ್ಸಿ ಮೋರ್ಚಾ ಕುಡ್ಲ ಮಂಡಲದ ಅಧ್ಯಕ್ಷರು ವರುಣ್ ರಾಜ್ ತಲಪಾಡಿ, ಕೊಣಾಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ರಾಮಕೃಷ್ಣ ಪಟ್ಟೋರಿ, ಉಳ್ಳಾಲ ನಗರಸಭೆ ಸದಸ್ಯರು ರಾಜೇಶ್ ಯೂಬಿ, ಜಿಲ್ಲಾ ಯುವ ಮೋರ್ಚಾ ಸದಸ್ಯರು ಪ್ರದೀಪ್ ಶೆಟ್ಟಿ ಕುತ್ತಾರ್ ಬೆರಿಕೆ, ಕಿರಣ್ ಅಡ್ಯಂತಾಯ ಕುತ್ತಾರ್, ಒಬಿಸಿ ಕುಡ್ಲ ಮಂಡಲ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಮುನ್ನೂರು, ಕುಡ್ಲ ಮಂಡಲ ಗ್ರಾಮ ಚಲೋ ಸಹ ಸಂಚಾಲಕರು ಮುರಳೀಧರ್ ಕೊಣಾಜೆ, ಕುಡ್ಲ ಮಂಡಲ ಪ್ರಶಿಕ್ಷಣ ಪ್ರಕೋಷ್ಠದ ಸಂಚಾಲಕರು ಭರತ್ ಟಿಸಿ ರೋಡ್, ರವಿ ಮೂಲ್ನೈಟ್ ತೊಕ್ಕೋಟು, ಉಳ್ಳಾಲ ಮಹಾಶಕ್ತಿ ಕೇಂದ್ರ ಸಾಮಾಜಿಕ ಜಾಲತಾಣದ ಸಂಚಾಲಕರು ಅವಿನಾಶ್ ಶೆಟ್ಟಿ, ವಿಎಚ್ಪಿ ಮುಖಂಡರು ರೋಹಿತ್ ತೊಕ್ಕೋಟು, ಚಂದ್ರಹಾಸ್ ಪಾವೂರು, ಪ್ರವೀಣ್ ತೊಕ್ಕೋಟು, ಸುಕನ್ಯಾ ತೊಕ್ಕೋಟು, ಇರುತೆನ್ಮನೆ ಬೂತ್ ಸಮಿತಿ ಅಧ್ಯಕ್ಷರು ಶರತ್ ಶೆಟ್ಟಿ ತೊಕ್ಕೋಟು, ಇರುತೆನ್ಮನೆ ಬೂತ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ತೊಕ್ಕೋಟು, ಕಮಲಾಕ್ಷ ತೊಕ್ಕೋಟು, ಲಕ್ಷ್ಮಣ್ ತೊಕ್ಕೋಟು, ಲೋಕನಾಥ್ ಸುವರ್ಣ ಗಣೇಶ್ ನಗರ, 25ನೇ ಬೂತ್ ಸಮಿತಿ ಮಾಜಿ ಅಧ್ಯಕ್ಷರು ದೀಕ್ಷಿತ್ ಕೃಷ್ಣನಗರ ಬೊಕ್ಕ ಲಕ್ಷ್ಮಣ್ ಕೃಷ್ಣನಗರ ಈ ಪೊರ್ತು ಪಾಲ್ಪಡೆದಿದ್ದಾರೆ. ಪಿಲಾರು ಯುವಕ ಮಂಡಲ ರಿಜಿಸ್ಟ್ರೇಟ್ ಪಿಲಾರು ದಾರಂದ ಬಾಗಿಲು, ಚಿತ್ತಾರ ಪ್ರತಿಷ್ಠಾನ ಪಿಲಾರು ದಾರಂದ ಬಾಗಿಲು, ದುರ್ಗಾವಾಹಿನಿ ಮಹಿಳಾ ಮಂಡಳ ಇವರ ಜಂಟಿ ಆಶ್ರಯದಲ್ಲಿ ಚಿತ್ತಾರ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ದಿನಾಂಕ 25/2/2024 ಆದಿತ್ಯವಾರ, ಸಮಯ ಬೆಳಿಗ್ಗೆ 9:30ರಿಂದ 12 ಗಂಟೆಯವರೆಗೆ, ಸ್ಥಳ ದುರ್ಗಾವಾಹಿನಿ ಮಹಿಳಾ ಮಂಡಲ ರಿಜಿಸ್ಟ್ರೇಟ್ ಕುತ್ತಾರು. ವಿಭಾಗ 1ರಿಂದ 2ನೇ ತರಗತಿ, 3ರಿಂದ 4ನೇ ತರಗತಿ, 5ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿ, ಪಿಯುಸಿ ಪದವಿ ಮತ್ತು ಸ್ನಾತಕೋತ್ತರ ವಿಭಾಗಗಳಲ್ಲಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ
ಮೊಬೈಲ್ 7676358493 9880330454. ಕಾರ್ಯಕ್ರಮಕ್ಕೆ ಶುಭ ಹಾರೈಸುವ ದಿನೇಶ್ ಕುಂಪಲ, ರಂಗಭೂಮಿ ಕಲಾವಿದ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೊಲ್ಯ, ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರ ಕೊಲ್ಯ ಇದರ ವಾರ್ಷಿಕ ಭಜನಾ ಮಂಗಳೋತ್ಸವ ದಿನಾಂಕ 17/2/2024 ಶನಿವಾರ ಪ್ರಾತಃ ಕಾಲ 6:58ಕ್ಕೆ ದೀಪೋದ್ಘಾಟನೆ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಗೌರವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್, ಬಿಲ್ಲವ ಸೇವಾ ಸಮಾಜ, ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಹಾಗೂ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ. $1,000 ಕೋಟಿ ವ್ಯವಹಾರ ಸಂಭ್ರಮ. ಎಂಸಿಸಿ ಬ್ಯಾಂಕಿನಿಂದ ವಿಶೇಷ ಕೊಡುಗೆಗಳು: ವಾಹನ ಸಾಲ, ಚಿನ್ನಾಭರಣ ಸಾಲ, ವಿದ್ಯಾ ಭವಿಷ್ಯ ಸಾಲಗಳ ಮೇಲೆ 0% ಸಂಸ್ಕರಣಾ ಶುಲ್ಕ, 1 ವರ್ಷದ ಕಾಲ 0 ಬಾಡಿಗೆ ಭದ್ರತಾ ಲಾಕರ್ಗಳು, ಉಳಿತಾಯ ಅಥವಾ ಚಾಲ್ತಿ ಖಾತೆಯಲ್ಲಿ ಸರಾಸರಿ 1 ಲಕ್ಷದ ಮೇಲ್ಪಟ್ಟು ಬ್ಯಾಲೆನ್ಸ್ ನಿರ್ವಹಣೆ ಮಾಡುವ ಗ್ರಾಹಕರಿಗೆ 1 ವರ್ಷದ ಕಾಲ ಎಲ್ಲಾ ಸೇವೆಗಳು ಉಚಿತ. ಈ ಕೊಡುಗೆ ಫೆಬ್ರವರಿ 1ರಿಂದ ಮೇ 10ರವರೆಗೆ ಎಂಸಿಸಿ ಬ್ಯಾಂಕಿನ ಎಲ್ಲಾ ಶಾಖೆಗಳಲ್ಲಿ ಲಭ್ಯ. ಬನ್ನಿ, ಎಂಸಿಸಿ ಬ್ಯಾಂಕಿನ ಸಾಧನೆಯ ಸಂಭ್ರಮದಲ್ಲಿ ಸಹಭಾಗಿಗಳಾಗಿ. ಎಂಸಿಸಿ ಬ್ಯಾಂಕ್, ಯಶಸ್ವಿ 112 ವರ್ಷಗಳ ಸಮರ್ಪಿತ ಸೇವೆ. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್, ಎಲ್ಲಾ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, ಜಿಎಂ ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು, ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ, ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, LIC ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 ಮೊಬೈಲ್ 9480292654. ಸುದ್ದಿಗೊಂಚಿಲಿಗೆ ಸ್ವಾಗತ. ಮಂಜೇಶ್ವರ ವರ್ಕಾಡಿ ಕೊಂಡೆಊರುದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಫೆಬ್ರವರಿ 14 24 ತಾರೀಕು ಮುಟ್ಟ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟುಗು ನಡಪರೆ ಉಂಡು ಪಂಡದು ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಸತೀಶ್ ಆಳ್ವ ಸುದ್ದಿಗೋಷ್ಠಿಡು ತಿರುಪಾದಿರು. ವರ್ಕಾಡಿ ಕೊಂಡೆಊರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಫೆಬ್ರವರಿ 14 24 ತಾರೀಕು ಮುಟ್ಟ ವೈದಿಕ, ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಬ್ರಹ್ಮಶ್ರೀ ವೇದಮೂರ್ತಿ ವರ್ಕಾಡಿ ಶ್ರೀ ದಿನೇಶ ಕೃಷ್ಣ ತಂತ್ರಿ ಬೊಕ್ಕ ಗೋವರ್ಧನ ತಂತ್ರಿಲ್ನ ನೇತೃತ್ವಡು ನಡಪೆರ ಉಂಡು ಪಂಡದು ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಸತೀಶ್ ಆಳ್ವ ಮಡ್ವ ಬೋರ್ಡು ಸುದ್ದಿಗೋಷ್ಠಿ ತೆರಿಪಾಯರು. ಕರಿ ವರ್ಷ ಬ್ರಹ್ಮಕಲಶನ ಸುಮಾರು 2 ಕೋಟಿ ವೆಚ್ಚದ ಪೊಸತ್ತೈನ ಸುಸಜ್ಜಿತವಾದ ಇಲ್ಲ ಆ ಮಂತಲು ಆ ಪುರ್ತುಡು ಮಡ್ವದ ಸುಧಾಕರ್ ಎಂಗ್ಲ ವಿಟ್ಲಾಗ ಆರ್ನೊಟ್ಟಿಗೆ ಒಂದು ತಂಡ ಬರ್ತದೆ. ಈ ದೇವಸ್ಥಾನದ ಬಗ್ಗೆ ಶುರು ಬತ್ತ ಪ್ರಸ್ತಾಪ ಮಂತನಾರೆ ವಿಟ್ಲಾಗ ಬರ್ತದೆ. ಯಾನೆ ಈ ನೆತ್ತ ಒಂಜಿ ಜವಾಬ್ದಾರಿ ವಹಿಸೋನ್ಯಕ್ಕೆ ತುಂಬ 7 ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷ ಮಂತಾನೆ ಅದು ಕೆಲಸ ಮಾಡ್ತಾನೆ. ಅಂಜದು ಈ ದೇವಸ್ಥಾನದ ಅವೊಂಜಿ ಜೀರ್ಣೋದ್ಧಾರ ಮಾಡ್ಕೊಂಡು ಅವನಿಗೆ ಮಸ್ತ್ ಖುಷಿ ತಂಜಿ ಕೆಲಸ ದಾಯಪಂಡ ಹುಟ್ಟುನಾಗ ಏರ್ಲ 11 ಬತ್ತು ಪೂಜಾರೆ ಪೋನಾಗಲ ಏರ್ಲ ಕೊನೆ ಪೂಜಾರೆ ಆ ಹುಟ್ಟು ಸಾವುದ ನಡುಟ್ಟು ಆ ಮಲ್ತನಿಷ್ಠನ ಎಡ್ಡೆ ಕೆಲಸನ ನಮ್ಮ ಎಲ್ಲಂಜಿ ಪೋಪನೆಲ್ಲ ಈ ಅನಂತ ಪದ್ಮನಾಭ ದೇವರನ್ನ ಆ ಸಾನ್ನಿಧ್ಯಗೆ ಪೋಪನೆ ಪ್ರತಿವರಿಲ್ಲ ಅಪ್ಪನಾಗ ಅಂಚನಾಗ ಆ ಒಂದು ಎಡ್ಡೆ ಕೆಲಸ ಮಂತನಕ್ಕೆ ಪ್ರತಿ ಒಂದು ಎಂಕ್ಲ ಆ ಎಲ್ಲಿ ಎಡ್ಡೆ ಎಂಕ್ಲ ಹಿರಿಯ ಹಾಕ್ಲಂಜಿ ಪ್ರಚೋದನೆ ಆ ರೀತಿ ಒಂದು ಅಂಚ ಬೇರೆ ಸುಧಾಕರ್ ಹಾಕ್ಲ ಟೀಮ್ ಬತ್ತಪ್ಪನಾಗ ಎನ್ನೆರಡು ದಾಪನಂಜಿ ಯಾರು ಎಕ್ಲಿಗೆ ಆ ಒಂಜಿ ಅಮೌಂಟ್ ಕೊಡ್ತು ಬರ್ತಾ 5 ಬುಕ್ ಎಂಕ್ಲೆ ಕಾಂಟ್ಯಾಕ್ಟ್ ಐತೀರಿ 5 ಬುಕ್ಕೆಲ್ಲ ಪಾತಿರ್ನಾಗ ಈ ಅನಂತ ಪದ್ಮನಾಭ ದೇವರನ್ನ ಅನಂತ ಪದ್ಮನಾಭ ಮೂರ್ತಿನ ಕೊರಡು ಪನ್ಪನಂಜಿ ಮನಸ್ಸಿನ ಸಂಕಲ್ಪ ಇತ್ತು. ಆ ವಿಷಯ ನಾಡ ಪನ್ನಾಗ
ಮುಲ್ಪದ ಭಕ್ತಾದಿಲೆ ಅವು ಪೂರ ಅಕ್ಲೆ ಒಟ್ಟು ಮಾತ್ರ ಪ್ರತಿವರಿನೆಲ್ಲ ಐಕ್ ಸೇರ್ದು ದುಡ್ಡು ಬುಡ್ದು ಮೂರ್ತಿ ಯಾವಡು ಪನ್ಬೇಕಲ್ಲ ಸಂಕಲ್ಪ ಅಂತಿದ್ದಾರೆ ಐಕ್ ಮಾಡೋದೇ ಒಂಜಿ ಪ್ರಶ್ನಾ ಚಿಂತನೆ ಒಂಜಿ ದಿನ ಮಲ್ತೇರು ಮಲ್ಪ ಪ್ರಶ್ನೆ ಐಕ್ಲೆ ನಾನು ಬರೆಯರ್ ಪಂಡ್ಯಾರೆ ಬತ್ತದ ಕತ್ತನಾಗ ಆ ದೇವರ ನಿಮಿತ್ತ ನೆಂಚೊಂಡು ಮಾತಾಡ ಅವು ಅನಂತ ಪದ್ಮನಾಭ ಪಂಡನ ಅನಂತ ಭಕ್ತರನ್ನ ಸೇರೋದು ಊರ್ದಕ್ಲೆ ಪರ ಊರ್ದಕ್ಲೆ ಜಾಸ್ತಿ ಆಯ್ಕೆ ಭಕ್ತರು ಇತ್ತು ಸೇರಿದು ಆ ರೀತಿ ಒಂಜಿ ಆ ದೇವಸ್ಥಾನ ಆಯ್ತು ಮೂರ್ತಿಯನ್ನು ಮಂಡದು ಆ ರೀತಿ ಮನ್ಪಣೆ ಅಂತ ಇನ್ನು ಸಂತೋಷ ಹೋಗ್ತಾನೆ. ಬ್ರಹ್ಮಕಲಶ 18 ತಾರೀಕು ಶುರು ಆದ 24 ತಾರೀಕು ನಡಪಣೆ ಈ ಬ್ರಹ್ಮಕಲಶ ಆರ್ಥಿಕತೆ ಮಸ್ತ್ ನೆಂಕ್ಲೆ ಮುಲ್ಪ ಕಮ್ಮಿ ಉಂಡು ದಾಯಪಂಡ ಸುಧಾಕರ್ ಅಥವಾ ಚೆನ್ನಪ್ಪನೆ ಪನ್ಲೇಖನೆ ಈ ಊರುದೆಟ್ಟು ಈ ಗ್ರಾಮಡ್ ಮಸ್ತ್ ನಮ್ಮ ಆಸ್ತಿಕ ಬಾಂಧವ್ಯರನ್ನ ಕಮ್ಮಿ ಪರ ಊರ್ದಕ್ಲೆ ಯಾನೋ ಸುಮಾರು ಪಂಡದು 7 ದೇವಸ್ಥಾನದ ಜೀರ್ಣೋದ್ಧಾರರ ಸಕ್ರಿಯ ಆಗಿತ್ತಲ್ಲ ಮುಲ್ಪದ ಇಟ್ಟು ಚೆನ್ನಪ್ಪನ ಲೆಕ್ಕ ಬುಲ್ಪುಗೆ ಲಕ್ಕಂಡವು ರಾತ್ರಿ 16 ಗಂಟೆ ಬೆನ್ಪುನಂಜಿ ವ್ಯಕ್ತಿ ಚೆನ್ನಪ್ಪನ ಆರೊಟ್ಟಿಗೆ 2-3 ಜನ ಒಳ್ಳೆಯರು ಎಂಕಿತ ಓಲ್ಲಾತ ತಿಕ್ಕುದುಪ್ಪ ಆತೊಂಜಿ ಹಾರ್ಡ್ ವರ್ಕ್ ದಯಮಾಡಿ ಪ್ರತಿವರೆನ್ನಡ್ಲು ಪೋದಂಜಿ ಕೇಂದ್ರ ನಮ್ಮ ಕಲೆಕ್ಷನ್ ಮಾಡ್ಕೊಂಡ ಅವು ಆಯ್ತು ಬ್ರಹ್ಮಕಲಶ ಜೀರ್ಣೋದ್ಧಾರದ ಭಂಗ ಇರೋ ಗೊತ್ತುಂಡ ಅವು ಆಯ್ತು ಸ್ವತಃ ಭಂಗ ಬತ್ತನಕ್ಲಿ ಮಾತ್ರ ಗೊತ್ತಾಗ್ತದೆ ಬುಕ್ಕರಿಯಾಗೈತೆ ಪಿದೇದಕ್ಲಿ ಪಂಡಾಯ್ತು ಅರ್ಥಲ ಒಂದು ಗೊತ್ತಿಲ್ಲ ಅಂದ್ರೆ ಚೆನ್ನಪ್ಪನಾಗೆ ಇತ್ತ ಆ ಒಂಜಿ ನಿಜವಾದ ಅಂಚೆ ಪಂಡದ ಚೆನ್ನಪ್ಪನ ನನ್ನ ಒಂಜಿ ಅಲ್ಪ ಇಂಗ್ಲ ಒಳ್ಳೆ ಕೊಡ್ಲಮರುಗಡ ಮಂಜಿ ಎತ್ತೋ ವರ್ಷದ ನೆಲ ಸಂಬಂಧ ದೇವಸ್ಥಾನ ನೆಕ್ಸ್ಟ್ ಹಂತಡ ಇಲ್ಲ ಲಕ್ಕದು ಉಂತೋಡು ಪನ್ಪುಣ್ಣ ಇತ್ತನೇ ಇರಾದಿತ್ತವ್ರು ಪಂಡದಾಂಡರಿಗೆ ಅದು ಅಂಚಿನ ಒಂಜಿ ಮನಸ್ಸು ಚೆನ್ನಪ್ಪನಿ ನಂಗೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಒಂಜಿ 6 ಸ್ಟ್ರಾಂಗ್ ಪಿಲ್ಲರ್ ಪಂಡ ನೂದೆಕ್ಲ ತಪ್ಪತ್ತು ಅಂಚೆ ಅದು ಎಲ್ಲಂಜಿ 18 24 ಆಪಣ ಈ ಬ್ರಹ್ಮಕಲಶದ ನೆಕ್ ಈ ಊರ್ದ ಪರ ಊರ್ದಕ್ಲ ಮಾತೆಲ್ಲ ಪೂರ್ಣ ಪ್ರಮಾಣದ ಒಂಜಿ ಸಹಾಯ ಮಂತದೆ ಈ ಒಂಜಿ ಬ್ರಹ್ಮಕಲಶನ ಪುರ್ಲುಡೆ ನಡಪದು ಕೊರಡು ಪಂಡದು ಮಾತೆಲ್ಲ ಪ್ರವಾದಕ್ಕೆ ಏನೊಂದಲ್ಲ. 18 ತಾರೀಕಿಗೆ ಕಾಂಡೆ ವೈದಿಕ ಕಾರ್ಯಕ್ರಮಲು ಆದ ಉಗ್ರಾಣ ಮುಹೂರ್ತ ನಡಪೆರೆ ಉಂಡು. ಮಧ್ಯಾಹ್ನ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ್ದು ಪುದೆ ಕಾಣಿಕೆ ಮೆರವಣಿಗೆ ನಡಪೆರೆ ಉಂಡು. ಅವಿರ್ದು ಬೊಕ್ಕ ಧಾರ್ಮಿಕ ಸಭೆಲೇಸು ಸಾಂಸ್ಕೃತಿಕ ಕಾರ್ಯಕ್ರಮಲು ನಡಪೆರೆ ಉಂಡು. ಬ್ರಹ್ಮಕಲಶೋತ್ಸವದ ಸಂದರ್ಭಡ್ ಪ್ರತಿದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲು ನಡಪೆರೆ ಉಂಡು. ಫೆಬ್ರವರಿ 21 ತಾರೀಕಿಗೆ ಕಾಂಡೆ 19:37 ವೃಷಭ ಲಗ್ನದ ಸುಮುಹೂರ್ತಡ್ ಶ್ರೀ ಅನಂತ ಪದ್ಮನಾಭ ದೇವೇರ್ನ ಬಿಂಬ ಪ್ರತಿಷ್ಠೆ ನಡಪೆರೆ ಉಂಡು. 24 ತಾರೀಕಿಗೆ ಕಾಂಡೆ ವರ್ಮಬೊಕ್ಕ ಪತ್ತೆತ ಮಕರ ಲಗ್ನದ ಸುಮುಹೂರ್ತಡ್ ಬ್ರಹ್ಮಕಲಶಾಭಿಷೇಕ ನಡಪೆರೆ ಉಂಡು. 25 ತಾರೀಕಿಗೆ ಭಜನೆದ ಸಮಾರೋಪ ನಡಪೆರೆ ಉಂಡು ಪಂಡದು ಸತೀಶ್ ಆಳ್ವ ಮಡ್ವ ಬೋರ್ಡು ತೆರಿಪಾಯಿರು. ಬ್ರಹ್ಮಕಲಶೋತ್ಸವ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಕಾರ್ಯಾಧ್ಯಕ್ಷರು ಸುಧಾಕರ್ ಕುಡ್ಲಮೊಗರು ಈ ಬಗೆಟ್ ಹೆಚ್ಚಿನ ವಿವರ ಕೊರಿಯರು. ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ನಾಡಬಹುದು ಎಂಗ್ಲ ಅದ ಕೈ ಮುಗಿಯೋಂಡ ಆ ಕೈ ಮುಗಿನ ರೀತಿಡ್ ಆರು ಎಡ್ಡ ರೀತಿದ ಎಂಗ್ಲೆಗೆ ಸಪೋರ್ಟ್ ಮಾಡ್ತಾರೆ ಆರು ಬೇರೆ ಮಾಯಾ ರೂಪೋಡು ಎತ್ತಂದಾಂಡ್ಲ ಎಂಗ್ಲೆಗೆ ಮೂಳು ನರಮನೆ ರೂಪೋಡು ಬರ್ತನ 5 ಜನ ದೇವರನಗಳುಳ್ಳರೆ ಒಂಜಿ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಆರು ನಿಜವಾದ ಒಂಜಿ ಅನಂತ ಪದ್ಮನಾಭನ ರೂಪುಡೇ ಬೈದಿನೆ ಅಂಚೆನೆ ಎಂಗ್ಲೆಗೆ ಕೈತಲ್ದೆ ದಿಗಿದನೆ ಮಡ್ವ ಬೂಡುದ ಒಂಜಿ ನರಮಣಿ ಯಾರು ಬಿಟ್ಲದಾರು ಆ ರೀತಿಗಳ ಇಡೆಗೆ ಸಂಪರ್ಕ ಐತನ ಹತ್ತು ಆಂಡ ಎನ್ನ ನಿರೆಗರೆ ಮಡ್ವ ಬೂಡುದು ಅನ್ಪಣವು ಎನ್ನ ಇಲ್ಲಿದ ಕೈತಲ ಐನಡ್ದ ಅದು ಯಾನಪೂದ ಅದಕ್ಕೆ ಏನುಂಡೆ ಆರಿಡೆ ಬತ್ತೇರು ತೂದಾರೆ ಬಾರಿ ಖುಷಿ ಆದ ಆರೇನಲ್ಲ ಎಂಗ್ಲು ಬ್ರಹ್ಮಕಲಶ ಕಮಿಟಿಡ್ ದುಂಬೆ ಆರೇನು ಇಡೆ ಪಾಡುಂಡ ಸತೀಶಾಳ್ವ ಮಡ್ವ ಬೂಡು ಅಂಚನೆ ರವೀಂದ್ರ ಶೆಟ್ಟಿ ಆರ್ಲ ಆರ್ನ ಬುಡಿದೆಲ್ಲ ಇಡೆ ಬತ್ತೇರು ತುಯ್ಯೇರು ಅಕ್ಲಿ ಜೀರ್ಣೋದ್ಧಾರ ಕಮಿಟಿಡ್ ಎಡ್ಡ ಗೌರವಾಧ್ಯಕ್ಷರಾದ ಇದ್ದೇರು ಎಡ್ಡ ರೈತ ಸಹಕಾರ ಇಡೆ ಅಕ್ಲ ಮಂಟರು ಅಕ್ಲ ಒಂಜಿ ರೂಪದ ಅನಂತ ಪದ್ಮನಾಭಿನಿ ನನೊಂಜಿ ಶ್ರೀಧರ ಶೆಟ್ಟಿ ಆರ್ಥಿಕದ ಪ್ರಧಾನ ಸಂಚಾಲಕರಾದ ಆರು ಒಂಜೆ ಕೇಂದ್ರಗಳು ಎಂಗ್ಲು ಪೋದು ಬಣ್ಣ ಇನ್ನಿಕ್ಲಿಗೆ ಏತ ಕಾಸು ಬೋಡು ನಿಕ್ಲಿಗೆ ಎನ್ನೆಡ್ದು ದಾದ ಓಡು ಇತ್ತ ಬ್ರಹ್ಮಕಲಶದ ಸಮಿತಿ ಈ ಪೊರ್ತುಡು ಎಂಗ್ಲಿಗೆ ಸಾಮಾನ್ಯ ಕಣಾರ ಎಂಗ್ಲ ಆರ್ಥಿಕ ಬಾಯಿನ ಭಂಗ ಐತನೆ ಆರು ಎಂಗ್ಲು ಪೋದು ಪಾತ್ರ ದಾನ ಬಣ್ಣ ನಿಕ್ಲಿಗೆ 7 ಲಕ್ಷ ಬೋಡು ಬಲ್ಲೆ ದಾನ ಮಂಡೆ ಚಾನ್ ಪೊಡ್ಚಿ ಗೌಜಾದ ಪೊರ್ಲುಡು ಆಡಂಬರ ಮಣ್ ಪೊಡ್ಚಿ ಪೊರ್ಲುಡು ಬ್ರಹ್ಮಕಲಶ ಮಣ್ ಪೋಡು ಒಂದು 6 ಬಣ್ಣೆ ಅಂಚಿನೆಂಗ್ಲ ಬ್ರಹ್ಮಕಲಶ ಸಮಿತಿದ ಅಧ್ಯಕ್ಷರಲ್ಲ 5ನೇ ಬಣ್ಣೆ ಕುಡಂಜಿ ರವೀಂದ್ರ ಶೆಟ್ಟಿ ಪಾವಳ ಗೊತ್ತು 6 ಅಂದೇನೆ ಬಣ್ಣೆ ನಿಕ್ಲಿ ಪೋಟಿ ಉಡ್ಚಿ ಎಡ್ಡ ಆರ್ಥಿಕವಾದ ಸಪೋರ್ಟ್ ಅಂತಾರೆ ಕುಳೂರು ಸದಸ್ಯ ಸೆಕ್ಟ್ರಿ ಆರೇ ದಾಪುಣ ಯಾರು ಈ ಊರು 7 ಕೊರೋನ ನಂಜನ ಕಾಸಿಲ್ನ ಸಪೋರ್ಟ್ನ ಎಂಗ್ಲಿ ಬಂತಾರೆ ಎಂಗ್ಲಿಗೆ ಬೆರಿ ಬಿಟ್ಟುದು ಧೈರ್ಯ ಕೊಡ್ತಾರೆ ಜತ್ತದ ಬೆಲ್ಲೆ ನಿಕ್ಲಿ ದಾಳ ಪೋಡಿ ಕೊಡ್ತೀನಿ ನಿಕ್ಲಿ ಜತ್ತದ ಬೆನೋಡು ನಿಕ್ಲಿ ಇಲ್ಲಲ್ಲ ಗುಳ್ಳಿಯರ್ ನಾನು ದೇವಸ್ಥಾನ ಒಂದು ನಿಕ್ಲಿ ಜತ್ತದ ಬೆನೋಡು ಜತ್ತದ ಬೆಂದರ್ ನಾನು ಎನ್ನ ಸಪೋರ್ಟು ನಿಕ್ಲಿ ಕೊಂಡು ನಿಕ್ಲಿ ಬೆನೋಡು ಮಾಡಿದ್ರೆ ಎಂಗ್ಲಿಗೆ ಆರ್ಥಿಕವಾದ ಎಡ್ಡ ಕಾಸಲ ಕೊರಿಯರು ಫುಲ್ ಎಂಗ್ಲಿ ಬೆರಿ ಸಹಾಯದು ಅಂತಾರೆ ಈ ನಾನು ಎಂಗ್ಲ ಸೇವಾ ಟ್ರಸ್ಟ್ ಅಧ್ಯಕ್ಷರು ಎಂಗ್ಲು ಮುಲ್ಪಂಜಿ ಕಮಿಟಿ ಮನ್ಪುಣಗ ಸುರುಟು ಒಂಜಿ ಸೇವಾ ಟ್ರಸ್ಟ್ ಮನ್ಪೇರ ಪಡದು ಎಂಗ್ಲು ಆಲೋಚನೆ ಮಾಡ್ತದೆ ಒಂಜಿ 15 ಜನ ಮನ್ಪುಣಗ ಎಂಗ್ಲಿಗೆ ಸೇವಾ ಟ್ರಸ್ಟ್ ಒಂಜಿ ಅಧ್ಯಕ್ಷ ಬೋಡು ಎಂಕ್ಲೊಳೆ ಪಾತಿರ್ದಾನ ಪಂಡ ಒಂಜಿ ಅನಂತ ಪದ್ಮನಾಭ ದೇವಸ್ಥಾನೋಡು ಒಂಜಿ ಬ್ರಾಣೆ ಸೇವಾ ಟ್ರಸ್ಟ್ದ ಅಧ್ಯಕ್ಷ ಆವಡು ಎಂಗ್ಲ ಐದು 1-2 ಜನ ಕೇಂದ್ರ ಪ್ರಾಯದಾಗ್ಲಿ ಆಗ್ಲಿಗೆ ಆರೋಗ್ಯದ ಸಮಸ್ಯೆ ಇತ್ತು ನಡ್ತದೆ ಆಗ್ಲಿ ಆಪೋಸಿಟ್ ಬಂದರೆ ಎಂಗ್ಲು ಕಮಿಟಿ ತಗ್ಲಿ ಸೀದಾ ಸೋಮನಾಥಗಾರ ಅಂತ ಇಲ್ಲೆಡೆ ಬಾಯ ಪೂದಾಟ ಕೈ ಮುಗಿದಿಗೆ ಏನೊಂಡ ಇಂಜಿನ ವಿಷಯ ಉಂಡು ಇಂಜಿನ ದೇವಸ್ಥಾನ ಆಪುಂಡು ಐಟು ಒಂಜಿ ಸೇವಾ ಟ್ರಸ್ಟ್ ಆಪುಂಡು ಅಧ್ಯಕ್ಷ ಸ್ಥಾನನು ನಿರ್ವಹಿಸೋ ನೋಡು ಆರು ತುಂಬು ಮನಸ್ಸರಿ ಎಂಗ್ಲ ದಾಲಾ ಪಾತಿರ್ದಿಜೇರಿ
ತುಂಬು ಮನಸ್ಸರಿ ಆರು ಸೇವಾ ಟ್ರಸ್ಟದ ಅಧ್ಯಕ್ಷ ಆಯ್ನ ಹಿಡಿದು ಇನಿ ಮುಟ್ಟಲ್ಲ ಎಡ್ಡೆ ಅಮೌಂಟ್ ನೀಡಿಗೆ ಪಾಡ್ದೇರಿ ಅವತ್ತಂದೆ ಒಂಜಿ ದಿನದ ಫುಲ್ಲು ಅನ್ನದಾನ ಆದ ಪಡೆ ರಾತ್ರಿದ ಕಾರ್ಯಕ್ರಮ ಆದ ಪಡೆ ತಾಳಮದ್ದಲಾದ ಪಡೆ ಪ್ರತಿ ಒಂಜಿ ಕಾರ್ಯಕ್ರಮಗಳನ್ನ ಒಂಜಿ ದಿನ ತೈನು ಪೂರ ಅರ್ವಹಿಸೊಂದೇರಿ ಅತ್ತ ಅಂದ್ರೆ ಆರು ಈ ಪ್ರಾಯದ ಕೊಡ್ತಿರ್ಲ ಏನೆಲ್ಲ ತೆಗಿನಾಕ್ಲೇನು ಬೈಕ್ ಕಡೆ ಸ್ಕೂಟರ್ ಪತ್ತೊಂದು ಬೋದು ಇಲ್ಲಿಡಬಹುದು ನರಮನೆಯ ಕೈ ಮುಗಿದು ಎಡ್ಡೆ ಆರ್ಥಿಕವಾಯಿನ ಸಪೋರ್ಟ್ನು ಈಡೇಗಾರ ಮಾಡ್ತಾರೆ ಆದ್ರೆ ಈ 5 ಜನಕ್ಕೂ ದೇವರೇ ನನಾಥ ಆಯುರಾರೋಗ್ಯ ಐಶ್ವರ್ಯ ಕೊರಡಿ ಇಂದು ಬಂದದ್ದು ಎಂಕ್ಲ ಪ್ರಾರ್ಥನೆ ಐತೆ ಒಟ್ಟಿಗೆ ನನ್ನ ಬ್ರಹ್ಮಕಲಶ ನಡಪೆರ ಉಂಟು 18ನೇ ತಾರೀಕಿಗೆ ಮಧ್ಯಾಹ್ನಗೆ 2 ಗಂಟೆಗೆ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದ್ದು ಹೊರಗಾಣಿಕೆದ ಶುಭಾರಂಭ ಅಲ್ಪ ನಮ್ಮ AUP ಶಾಲೆ ಅಡಕಲಗಟ್ಟೆ ವಾಣಿಜ್ಯ AUP ಶಾಲೆ ಅಡಕಲಗಟ್ಟೆದ ಮ್ಯಾನೇಜರ್ ಶ್ರೀಮತಿ ಅನುಸೂಯ ದೇವಿ ಯಾರು ರಿಟೈರ್ಡ್ HM 6 ಬತ್ತಲ್ತ ಉದ್ಘಾಟನೆ ಮಾಡ್ಬೇರು ಅಂಚನೆ ಅವು ಹೊರಗಾಣಿಕೆ ಅಲ್ಪರದ ವಿದ್ಯಾರ್ಥಿ ಕಾವಿ ಸುಬ್ರಹ್ಮಣ್ಯ ದೇವಂದ ಬಡ್ಪು ವಿಷ್ಣುಮೂರ್ತಿ ದೇವಸ್ಥಾನ ಅದು ನೆತ್ತಿಲ ಅದು ಕುಟ್ಟಿ ಬಡ್ಪ ಅದು ಇಡೇ ಬರಿಯರುಂಡು ಮೂಲು ನಮ್ಮ ಡಾಕ್ಟರ್ ಕೃಷ್ಣ ಎಕ್ಸ್ರೇದ ನಿತ್ಯದ ಡಾಕ್ಟ್ರಿ ಮೂಲು ದೀಪ ಪ್ರಜ್ವಲನೆ ಮನೆ ಪೆರವಡದು ಆರು ವಹಿಸೊಂದೇರಿ ಅಂಚೆ 18 ಕಾರ್ಯಕ್ರಮ ಶುರು ಹಾಕೊಂಡು 18 ರಾತ್ರಿಗೆ ವಾಸುಹೋಮ ಉಂಡು ಮೂಳು. ಸೇವಾ ಟ್ರಸ್ಟ್ ಅಧ್ಯಕ್ಷರು ಸೋಮನಾಥ್ ಕಾರಂತ್, ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಐತಪ್ಪ ಶೆಟ್ಟಿ, ಸಂಚಾಲಕರು ರಾಮಕೃಷ್ಣ ರೈ, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ನಾಯಕ್ ಪೊಯ್ಯ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಗಣೇಶ್ ಸಾಂದರ್ಭಿಕವಾದ ಪಾತಿರಿಯರು. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟ್ರೇಡ್ ಕೊಲ್ಯ ವಾರ್ಷಿಕ ಕ್ರೀಡಾಕೂಟ ದಿನಾಂಕ 18/2/2024 ಆದಿತ್ಯವಾರ ಬೆಳಿಗ್ಗೆ 9:30ಕ್ಕೆ. ಸ್ಥಳ ಸಂಘದ ಹಿಂಬದಿ ಪುರಸಭಾ ಮೈದಾನ. ಸಮಾಜ ಬಂಧುಗಳಿಗೆ ಆಧಾರದ ಸ್ವಾಗತ. ಗೌರವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟ್ರೇಡ್, ಬಿಲ್ಲವ ಸೇವಾ ಸಮಾಜ, ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ರಿಜಿಸ್ಟ್ರೇಡ್ ಹಾಗೂ ಯುವವಾಹಿನಿ ರಿಜಿಸ್ಟ್ರೇಡ್ ಕೊಲ್ಯ ಘಟಕ. ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ರಿಜಿಸ್ಟ್ರೇಡ್, ದೇವರ ಅರಮನೆ ರಸ್ತೆ, ನಡಾರು, ಕೋಟೆಕಾರು. ಗಣಹೋಮ, ನವಕ ಕಲಶ ಹೋಮ, ಕಲಶಾಭಿಷೇಕ, ಮಹಾಪೂಜೆ ಮತ್ತು ವಿಶೇಷ ಬೀಡ ಚಕ್ಕುಲಿ ಸೇವೆ ಸಮರ್ಪಣೆಯೊಂದಿಗೆ 7ನೇ ವರ್ಷದ ವಾರ್ಷಿಕ ಸಾಮೂಹಿಕ ಅಗೆಲು ಸೇವೆ ದಿನಾಂಕ 25/2/2024 ಆದಿತ್ಯವಾರ ಬೆಳಿಗ್ಗೆ 8ರಿಂದ. ಬೆಳಿಗ್ಗೆ 6:30ರಿಂದ ದಂಪತಿಗಳಿಂದ ದೀಪ ಪ್ರಜ್ವಲನೆ, ಬೆಳಿಗ್ಗೆ 7ರಿಂದ ಭಜನಾ ಕಾರ್ಯಕ್ರಮ, 10ರಿಂದ ಕುಣಿತ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ, ಸಂಜೆ 6ರಿಂದ ಸ್ಥಳೀಯ ಪ್ರತಿಭೆಗಳಿಂದ ಜಾನಪದ ನೃತ್ಯ ಕಾರ್ಯಕ್ರಮ, 7ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ, 8 ಗಂಟೆಗೆ ಸಾಮೂಹಿಕ ಅಗೆಲು ಸೇವೆ ಹಾಗೂ ಅಗೆಲು ಸೇವೆಯ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, 9ರಿಂದ ಜಾನಪದ ನೃತ್ಯ ಕಾರ್ಯಕ್ರಮ, 10:30ರಿಂದ ನಮ್ಮ ಕಲಾವಿದರು ಬೆದ್ರ ಅಭಿನಯದ ಕುಸಲ್ದ ಗೊಬ್ಬು ತುಳು ಹಾಸ್ಯಮಯ ನಾಟಕ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿ ಹಾಗೂ ಊರ 10 ಸಮಸ್ತರು, ನಡಾರು. ಶ್ರೀ ಬಾಬುಸ್ವಾಮಿ ದೈವಸ್ಥಾನ, ಕಾಪಿಕಾಡ್, ಗಾಂಧಿನಗರ, ಉಳ್ಳಾಲ. ಡಾಕ್ಟರ್ ಬೋಜಪಾತ್ರಿ ಇವರ ನೇತೃತ್ವದಲ್ಲಿ ನೂತನ ಶಿಲಾಮಯ ಗರ್ಭಗುಡಿಯಲ್ಲಿ ಶ್ರೀ ಬಾಬುಸ್ವಾಮಿ ತನ್ನಿಮಾನಿಗ, ಕ್ಷೇತ್ರಪಾಲ ಗುಳಿಗ, ರಾಹು ಗುಳಿಗ, ಪಂಚುರ್ಲಿ ಗುಳಿಗ ಮತ್ತು ಕೊರಗತನಿಯ ದೈವಗಳ ಪುನರ್ ಪ್ರತಿಷ್ಠೆ, ಕಲಶಾಭಿಷೇಕ ಹಾಗೂ ನೇಮೋತ್ಸವ ದಿನಾಂಕ 19/2/2024 ಸೋಮವಾರದಿಂದ 25/2/24 ಆದಿತ್ಯವಾರದವರೆಗೆ. ದಿನಾಂಕ 19 ಸೋಮವಾರ ಸಂಜೆ 4:30ಕ್ಕೆ ತೋಕೋಟು ಭಟ್ನಗರ ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲೆಯಿಂದ ಕ್ಷೇತ್ರಕ್ಕೆ ಹೊರೆಕಾಣಿಕೆ ಮೆರವಣಿಗೆ, ಸಂಜೆ 7 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ, 8ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಕಲ್ಲಡ್ಕ ವಿಠಲ್ ನಾಯಕ್ ಮತ್ತು ಬಳಗದವರಿಂದ ಗೀತ ಸಾಹಿತ್ಯ ಸಂಭ್ರಮ, ನಂತರ ಅನ್ನ ಸಂತರ್ಪಣೆ. ದಿನಾಂಕ 20 ಮಂಗಳವಾರ ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ, ರಾತ್ರಿ 7 ಗಂಟೆಗೆ ಸ್ಥಳ ಶುದ್ಧೀಕರಣ, ವಾಸ್ತುಹೋಮ, ದೈವಿಕ ವಿಧಿವಿಧಾನಗಳು ಹಾಗೂ ಧಾರ್ಮಿಕ ಸಭೆ, 8 ಗಂಟೆಗೆ ಅನ್ನ ಸಂತರ್ಪಣೆ, 9ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ,
ಶ್ರೀ ವಿನ್ಯಾಸ್ ಮಧ್ಯ ಮತ್ತು ಬಳಗದವರಿಂದ ಸುಗಮ ಸಂಗೀತ. ದಿನಾಂಕ 21 ಬುಧವಾರ ಬೆಳಿಗ್ಗೆ 7 ಗಂಟೆಯಿಂದ ಶ್ರೀ ಬಬ್ಬುಸ್ವಾಮಿ ಮತ್ತು ಪರಿವಾರ ದೈವಗಳ ಬಿಂಬ ಪ್ರತಿಷ್ಠೆ, ಶ್ರೀ ಬಬ್ಬುಸ್ವಾಮಿ ಪಂಚುರ್ಲಿ ಮತ್ತು ಗುಳಿಗ ದೈವಗಳ ದರ್ಶನ ಸೇವೆಯೊಂದಿಗೆ ಶ್ರೀ ದೈವಗಳಿಗೆ ಕಲಶಾಭಿಷೇಕ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಪ್ರಸಾದ ವಿತರಣೆ. 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ. ಸಂಜೆ 7 ಗಂಟೆಗೆ ಧಾರ್ಮಿಕ ಸಭೆ. 8 ಗಂಟೆಗೆ ಅನ್ನ ಸಂತರ್ಪಣೆ. 9 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಅಭಿನಯಿಸುವ ಕಲ್ಜಿಗದ ಮಾಯ್ಕಾರೆ ಪಂಚುರುಳಿ ನಾಟಕ. ದಿನಾಂಕ 22 ಗುರುವಾರ ಮಧ್ಯಾಹ್ನ 12:30ಕ್ಕೆ ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ, ಕ್ಷೇತ್ರಪಾಲ ಗುಳಿಗ, ರಾಹು ಗುಳಿಗ, ಪಂಜುರ್ಲಿ ಗುಳಿಗ ಮತ್ತು ಕೊರಗತನಿಯ ದೈವಗಳ ಮಹಾಪೂಜೆ, ಪ್ರಸಾದ ವಿತರಣೆ. 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ. ಸಂಜೆ 6 ಗಂಟೆಗೆ ಶ್ರೀ ಬಬ್ಬುಸ್ವಾಮಿ ದೈವದ ದರ್ಶನದೊಂದಿಗೆ ಶ್ರೀ ದೈವಗಳ ಭಂಡಾರ ಏರುವುದು. ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ. ರಾತ್ರಿ 9 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ವೈಭವ. ದಿನಾಂಕ 23 ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಕ್ಷೇತ್ರಪಾಲ ಗುಳಿಗ ದೈವದ ನೇಮ. ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ. ರಾತ್ರಿ 8:30ಕ್ಕೆ ಅನ್ನ ಸಂತರ್ಪಣೆ. ರಾತ್ರಿ 10 ಗಂಟೆಗೆ ಶ್ರೀ ಬಬ್ಬುಸ್ವಾಮಿ ಮತ್ತು ತನ್ನಿಮಾನಿಗ ದೈವದ ನೇಮ. ದಿನಾಂಕ 24 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ರಾಹು ಗುಳಿಗ ದೈವದ ನೇಮ. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ. ಸಂಜೆ 7 ಗಂಟೆಗೆ ಪಂಚುರ್ಲಿ ಗುಳಿಗ ದೈವದ ನೇಮ. 8:30ಕ್ಕೆ ಅನ್ನ ಸಂತರ್ಪಣೆ. ದಿನಾಂಕ 25 ಆದಿತ್ಯವಾರ ಸಂಜೆ 4 ಗಂಟೆಗೆ ಕೊರಗತನಿಯ ದೈವದ ನೇಮ, ನಂತರ ಭಂಡಾರ ಇಳಿಯುವುದು. 8:30ಕ್ಕೆ ಅನ್ನ ಸಂತರ್ಪಣೆ. ದಿನಾಂಕ 26 ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಶುದ್ಧೀಕರಣ, ಧೂಪದಾರತಿ ಮತ್ತು ಕುರಿತಂಬಿಲ. ಮಧ್ಯಾಹ್ನ 12 ಗಂಟೆಗೆ ಪ್ರಸಾದ ವಿತರಣೆ. 12:30ಕ್ಕೆ ಅನ್ನ ಸಂತರ್ಪಣೆ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಗೌರವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಜೀರ್ಣೋದ್ಧಾರ ಸಮಿತಿ, ಗುರಿಕಾರರು ಮತ್ತು 10 ಸಮಸ್ತರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಆಡಳಿತ ಸಮಿತಿ, ಗೌರವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಉತ್ಸವ ಸಮಿತಿ, ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ, ಕಾಪಿಕಾಡ್, ಗಾಂಧಿನಗರ. ಸುದ್ದಿಗೊಂಚಿಲಿಗೆ ಸ್ವಾಗತ. ಉಳ್ಳಾಲ ಬೈಲ್ದ ಉಳ್ಳಾಲ ಬರಿಕೆಗುತ್ತು ಚಾವಡಿದ ಧರ್ಮ ನೇಮದ ಪ್ರಯುಕ್ತ ಚಪ್ಪರ ಮುಹೂರ್ತ ಸಂಪ್ರದಾಯ ಶುಕ್ರವಾರ ಕಾಂಡ ನಡೆತನು. ಉಳ್ಳಾಲ ಬೈಲ್ದ ಉಳ್ಳಾಲ ಬರಿಕೆಗುತ್ತು ಚಾವಡಿದ ಇಲ್ಲಲು ಶ್ರೀ ವೈದ್ಯನಾಥ ಜುಮಾದಿ ಬಂಟ ದೈವಲೆಗು ಧರ್ಮ ನೇಮೋತ್ಸವದ ಸಂಭ್ರಮಲು ಶುಕ್ರವಾರದ್ದು ಶುರುವಾದಿತದು 5 ಮುಟ ನಡಪೆರವುಂಡು. ಧರ್ಮ ನೇಮೋತ್ಸವ ಬೋಡಾದು ಚಪ್ಪರ ಮುಹೂರ್ತ ಶುಕ್ರವಾರ ಕಾಂಡೆ ನಡೆತಂಡು. ಕಾಂಡೆ ಗಣಪತಿ ಹೋಮ, ನಾಗದೇವರಿಗೂ ಕಲಶಾಭಿಷೇಕ, ನಾಗತಂಬಿಲ, ದೈವಲೆಗು ಪರ್ವ, ಪ್ರಸಾದ ವಿತರಣೆಯಾದ ಚಪ್ಪರ ಮುಹೂರ್ತ ನಡೆತಂಡು.
ಉಳ್ಳಾಲ ಬರಿಕೆಗುತ್ತು ಧರ್ಮನೇಮ ಸಮಿತಿದ ಅಧ್ಯಕ್ಷರು ಸುನೀಲ್ ಕುಮಾರ್ ಶೆಟ್ಟಿ ಧರ್ಮನೇಮೋತ್ಸವ ಪೊರ್ಲುಡೆ ನಡಪುಲಕ ಮಾತೆರ್ನಲ ಸಹಕಾರಕ್ಕೆ ನುಂಡಿರು. ಉಳ್ಳಾಲ ಬರಿಕೆಗುತ್ತು ಚಾವಡಿಡು ಇನ್ನೆತ್ತಿ ದಿನ ಶುಕ್ರವಾರ ದಿನ ಕಾಂಡದ ದೈವಿಕ ಕಾರ್ಯಕ್ರಮ ಬಾರಿ ಪೊರ್ಲು ನಡತಂಡು ಕಾಂಡ ಮಹಾಗಣಪತಿ ಹೋಮ ಅಂಚನೆ ನಾಗದೇವರಿಗೆ ನಾಗತಂಬಿಲ ಅಂಚನೆ ಉಪ್ಪುಳಿ ತಾಯಿಗೆ ಪೂಜೆ ಪುನಸ್ಕಾರ ಅಂಚನೆ ಪರಿವಾರ ದೈವಲಯನ ರಾವ್ ಗುಡಿಗೆ ಆರಾಧನೆ ಅಂಚನೆ ನಮ್ಮ ಕಲ್ಲುಟ್ಟೆಪ್ಪೆ ಪಂಜುರ್ಲಿಗೆ ಆರಾಧನೆ ಪೂಜೆ ಪುನಸ್ಕಾರದ ಒಟ್ಟಿಗೆ ಬುಕ್ಕ ಗುಳಿಗಜ್ಜೆಗಳ ಆರಾಧನೆ ಮಂತಂದು ಇತ್ತೆ ಒರಂಬ ಮುಕ್ಕಾಲಿರ್ದು 10 ಗಂಟೆದ ಉಲೈ ಚಪ್ಪರ ಮುಹೂರ್ತ ಪಂಡದ ಕಾರ್ಯಕ್ರಮ ಇತ್ತಂಡು ಅವರ ಪೊರ್ಲುಡೆ ನೆರವೇರದು. ಚಪ್ಪರ ಮುಹೂರ್ತ ಪಂಡ ದೊಂಪ ಇರೋನು ಈ ದೊಂಪ ದೈವರು ನಮ್ಮ ಈ ವೈದ್ಯನಾಥ ಜುಮಾದಿ ಬಂಟ ನರ್ತನ ಸೇವೆ ಕೊರ್ಪಿರಂಚಿದನ ಜಾಗ ಆ ಕಳತ ದೊಂಪನ ಏರಿಕೆ ಮಂತು ಇತ್ತೆ ನನ್ನ ಬುಕ್ಕದ ಕಾರ್ಯಕ್ರಮ ಪೂರ ಸಾಂಗವಾದ ನಡಪೆರುಂಡು ಅಂಚನೆ ಬಂಡಾರ ಬಯ್ಯಡು ಬುಕ್ಕ ಈ ಚಪ್ಪರ ಏರಿಕೆ ಆಯ್ ಬುಕ್ಕ ಆ ಚಪ್ಪರದ ಒಂಜಿ ತೋರಣ ಮನ್ಪೆರ್ಲ ಉಂಡು ಐಕ್ ಪರಂದು ಬಜ್ಜೆ ಪೂರ ಕಟ್ಟದು ಐತ ಒಂಜಿ ತೋರಣದೆಲ್ಲ ಒಂಜಿ ಅಲಂಕಾರ ಮನ್ಪಿನ ಒಂಜಿ ಕೆಲಸ ಎಲ್ಲ ಆರೆ ಉಂಡು. ಬುಕ್ಕ ಐತ ಉಲಾಯ್ಡು ಪುನ ಸಿಂಗದಡಿ ಬುಕ್ಕ ಕೊಡಿಯಡಿ ಐತೆಲ್ಲ ಕೆಲಸ ಇತ್ತ ಆರೆ ಉಂಡು. ಅವಲ ನನ್ನ ನಮ್ಮ ವೈದಿಕ ಚಾಕರಿ ಮನ್ಪಿನ ಅಖಿಲ ಐನು ಮನ್ಪೆರುಲ್ಲೇರು ಕಾರ್ಯಕ್ರಮಕ್ಕೆ ಈ ಒಂಜಿ ಭಂಡಾರ ಮೆರವಣಿಗೆಗೆ ಭಂಡಾರ ಬರ್ಪನೆಕ್ಕೆ ನಮ್ಮ ಕುಟುಂಬದ ಸದಸ್ಯರು ಮಾತ್ರ ಅತ್ತಂದ ಈ ಉಳ್ಳಾಲದ ಬೈಲದ ಪೂರ ನಾಗರಿಕರು ಪೂರ ಹಿರಿಯರು ಪೂರ ಬಂಧು ಮಿತ್ರರು ಪೂರ ಸಂಘ ಸಂಸ್ಥೆದ ಕೆಲ ಪೂರ ಬತ್ತದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಂತ ಕೊರಡು ಪಂಡದು ಯಾನ ಇಂಕೆಲ್ಲ ಕುಟುಂಬದ ಪರವಾದ ಯಾನ ವಿನಂತಿ ಮಂತಂದಿಲ್ಲ. ಕುಟುಂಬದ ಹಿರಿಯರು ಉಳ್ಳಾಲ ಬರಿಕೆ ಫ್ಯಾಮಿಲಿ ಟ್ರಸ್ಟ್ ದಕ್ಲು ಉಳ್ಳಾಲ ಬರಿಕೆ ಗುತ್ತು ಧರ್ಮನೇಮ ಸಮಿತಿದ ಸರ್ವ ಸದಸ್ಯರು ಕುಟುಂಬಸ್ಥರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಮನೆ ನಿರ್ಮಾಣದ ಆಲೋಚನೆಯೇ, ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆಯೇ. ನಿಮ್ಮ ಯೋಜನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 082422815993. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ದತ್ತಾತ್ರೇಯ ಶಾಖೆ ಕೆರೆಬೈಲ್ಗುಡ್ಡೆ ವಿಜಯನಗರ ತೊಕ್ಕೋಟು ಶ್ರೀ ತಿರುಮಲೇಶ್ವರ ಭಟ್ ಅಸೇಗೋಳಿ ಇವರ ನೇತೃತ್ವದಲ್ಲಿ 15ನೇ ವರ್ಷದ ಸಾಮೂಹಿಕ ಶ್ರೀ ಗುರುದತ್ತ ಪೂಜೆ ದಿನಾಂಕ 21/2/2024 ಬುಧವಾರ. ಸ್ಥಳ ಕೆರೆಬೈಲ್ಗುಡ್ಡೆ ವಿಜಯನಗರ ವಟಾರ. ಬೆಳಿಗ್ಗೆ 7 ಗಂಟೆಗೆ ಸ್ಥಳ ಶುದ್ಧಿ, ಪ್ರಾರ್ಥನೆ, ಗಣಪತಿ ಹವನ. ಸಂಜೆ 5:30ಕ್ಕೆ ಸಾಮೂಹಿಕ ಶ್ರೀ ಗುರುದತ್ತ ಪೂಜೆ. ರಾತ್ರಿ 7:30ಕ್ಕೆ ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ. 8:30ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ. 9:30ಕ್ಕೆ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಅಭಿನಯಿಸುವ ಕತೆ ಎಡ್ಡೆಂಡು ತುಳು ಹಾಸ್ಯಮಯ ನಾಟಕ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಅಧ್ಯಕ್ಷರು, ಸಂಚಾಲಕರು ಹಾಗೂ ಕಾರ್ಯಕರ್ತರು
ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾವಾಹಿನಿ ದತ್ತಾತ್ರೇಯ ಶಾಖೆ ಕೆರೆಬೈಲ್ಗುಡ್ಡೆ. ಅನು ಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ ಫೋನ್ಸ್. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ, ದೇವಿಪುರ, ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 9449773003. ಸುದ್ದಿಗೊಂಚಿಲಿಗೆ ಸ್ವಾಗತ. ಉಳ್ಳಾಲ ಸದ್ಭಾವನಾ ವೇದಿಕೆ ಬೊಕ್ಕ ಪೊಸಕುರಲ್ ಬಳಗದ ಒಟ್ಟು ಸೇರಿಗೆಡು ಮಾದಕ ವ್ಯಸನ ಬೊಕ್ಕ ಸ್ವಚ್ಛತಾ ಅಭಿಯಾನ ಮಾಹಿತಿ ಕಾರ್ಯಕ್ರಮನು ತೊಕ್ಕೊಟ್ಟು ಒಳಪೇಂಟೆದ ಅಂಬೇಡ್ಕರ್ ರಂಗಮಂದಿರ ಮೈದಾನಡು ಗುರುವಾರ ಬಯ್ಯಗ್ ಅಟಣೆ ಮಲ್ತಿತ್ತೇರು. ಉಳ್ಳಾಲ ಸದ್ಭಾವನಾ ವೇದಿಕೆ ಬೊಕ್ಕ ಪೊಸಕುರಲ್ ಬಳಗದ ಒಟ್ಟು ಸೇರಿಗೆಡು ಅಟಣೆ ಮಲ್ತಿನ ಮಾದಕ ದ್ರವ್ಯ ವ್ಯಸನ ಬೊಕ್ಕ ಸ್ವಚ್ಛತಾ ಜಾಗೃತಿ ಮಾಹಿತಿ ಅಭಿಯಾನಡು ಮಲಬಿನಿರಾದ ಪಾಲ್ಪಡೆಯಿನ ಉಳ್ಳಾಲ ಪೊಲೀಸ್ ಠಾಣಾ ಆರಕ್ಷಕ ನಿರೀಕ್ಷಕರು HN ಬಾಲಕೃಷ್ಣ ಮಾದಕ ವ್ಯಸನಗ ತಂಕ್ಲೆ ಜೋಕ್ಲು ಬಲಿಯಾವಂದಿಲಕ ಜೋಕ್ಲೆನ ಅಪ್ಪ ಅಮ್ಮ ಶಿಕ್ಷಕರು ಗಮನ ಕೊರಡು. ಜೋಕ್ಲು ದೇಶದ ಆಸ್ತಿ ಸಂಪನ್ಮೂಲ, ಅಂಚಿನ ಆಸ್ತಿ ಸಂಪನ್ಮೂಲ ನಷ್ಟ ಆಂಡ ಅವು ದೇಶಕ್ಕೆ ಮಲ್ಲ ನಷ್ಟ ಪಡೆದು ಮಾಹಿತಿ ಕೊರಿಯರು. ಇವತ್ತು ಯುದ್ಧ ಮಾಡೋದು ಏಕೆ ಹಿಂದೆ ರಾಜ ಪರಂಪರೆಯಿಂದ ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಬಂದು ಯುದ್ಧ ಮಾಡ್ತಿದ್ರು. ಈಗ ಹಂಗಿಲ್ಲ. ಕೊರೋನಾ ವೈರಸ್ ಬಿಡೋದು, ಈಗ ಡ್ರಗ್ಸ್ನ ಹಂಚ್ಬಿಟ್ಟು ಎಲ್ಲ ಮಕ್ಕಳಿಗೂ ಮಾಡಿದರೆ ನಮ್ಮ ಏಜಿನ ಮಕ್ಕಳುಗಳು ಡ್ರಗ್ಸ್ ಮಾಫಿಯಾದಿಂದ ಬಲಿಯಾದರೆ ಈ ಪೀಳಿಗೆನೇ ಹೋಯ್ತು. ಇನ್ನೊಂದು 10-20 ವರ್ಷ ದೇಶದ ಅಭಿವೃದ್ಧಿನೇ ಹೋಯ್ತು. ದೇಶದ ಅಭಿವೃದ್ಧಿ ಹೋಯ್ತು ಅಂದರೆ ದೇಶ ಹಾಳಾಗೋಯ್ತು. ದೇಶಕ್ಕೆ ಆಹಾರ ಸಿಗದಂಗೆ ಆಗುತ್ತೆ. ಈ ಥರ ಆಗ್ತದೆ. ದೇಶವನ್ನು ಹಾಳು ಮಾಡುವಂಥದ್ದು ಒಂದು ಯುದ್ಧ, ಅದು ಮಾದಕ ವ್ಯಸನ. ದೇಶವನ್ನು ಒಂದು ಸೋಲಿಸುವಂಥದ್ದು, ಆರ್ಥಿಕದಿಂದ ಸಂಕಷ್ಟಕ್ಕೆ ಈಡು ಮಾಡುವಂಥ ಯುದ್ಧ ಏನಾರಿದ್ರೆ ಪರರಾಷ್ಟ್ರಗಳಿಗೆ, ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಮದ್ಯವನ್ನು ಸಾಗಾಣಿಕೆ ಮಾಡಿ, ಸಪ್ಲೈ ಮಾಡಿ, ಪೆಡ್ಲರ್ಗಳು ಮಾಡಿ, ವ್ಯಸನಗಳ ಕನ್ಸ್ಯೂಮರ್ ಥರ ಮಾಡಿಸಿದ್ರೆ ಈ ದೇಶದಲ್ಲಿ ಅವರು ಪರರಾಷ್ಟ್ರದವರು ನಮ್ಮನ್ನು ಆರ್ಥಿಕದಿಂದ ಸೋಲಿಸಿ ನಮ್ಮ ದೇಶದ ಒಂದು ಹಿಡಿತವನ್ನು ಬೇರೆ ರಾಷ್ಟ್ರದ ಇವರು ಪಡ್ಕೊಳ್ಳೋವಂಥ ಒಂದು ಯುದ್ಧ ಅಂತ ಹೇಳ್ತಾ ನಾವು ಅದಕ್ಕೆ ಬಲಿಯಾಗೋದು ಬೇಡಿ. ನಾವೆಲ್ಲ ಜಾಗೃತವಾಗೋಣ. ಪ್ರತಿದಿನ ಯುದ್ಧ ಇದೆ ನಮ್ಮ ದೇಶದಲ್ಲಿ. ವ್ಯಸನದಿಂದ ಮುಕ್ತರಾಗೋಣ. ವ್ಯಸನವನ್ನು ನಾವು ಪೆಡ್ಲರ್ ಮಾಡುವಂಥದ್ದು ಅಂದರೆ ಮಾರಾಟ ಮಾಡುವಂಥದ್ದು ಮತ್ತು ಕನ್ಸ್ಯೂಮ್ ಮಾಡುವಂಥವ್ರನ್ನ ಪತ್ತೆ ಮಾಡಿ ಅವರೇ ದೇಶ ಭ್ರಷ್ಟರು. ಕನ್ಸ್ಯೂಮ್ ಮಾಡುವಂಥವ್ರು ಮತ್ತು ಪೆಡ್ಲರ್ ಮಾಡುವಂಥವ್ರು ದೇಶದ ಭ್ರಷ್ಟರು ಯಾರು ಇದ್ದರೆ, ದೇಶದ ಭಯೋತ್ಪಾದಕರು ಯಾರು ಇದ್ದರೆ ಇವರನ್ನ ನಾವು ಪತ್ತೆ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಪೊಲೀಸ್ ಇಲಾಖೆಗೆ ಇಟ್ಕೊಟ್ಟರ ಮೂಲಕ ದೇಶವನ್ನು ರಕ್ಷಿಸೋಣ ಅಂತ ನಾನಾದರೂ ಭಾವಿಸ್ತಾ. ವಿಶೇಷ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಪಡೆಯಿನ ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರು ಕೃಷ್ಣಮೂಲ್ಯ ಮಾದಕ ವ್ಯಸನ ಬೊಕ್ಕ ಸ್ವಚ್ಛತಾ ಜಾಗೃತಿ ರಡ್ಡಲ ನಮ್ಮ ಉಲ ಇರ್ದು ಬರಡು
ನಮ್ಮ ಇಲ್ಲರ್ದು ಶುರುವಾವಡು ರಡ್ಲ ಸರಿಯಾಂಡ ನಮ್ಮ ಸಮಾಜ ದೇಶ ಸರಿಯಾವಲಿ ಪಂಡ ತೆರಿಪಾಯಿರು. ಅಂದರೆ ನಮ್ಮ ಮರಣ ಗುಂಡಿಯನ್ನು ನಾವು ತೋಡಿದ್ದೇವೆ, ಇನ್ನು ಅದಕ್ಕೆ ಬೀಳದಾಗೆ ಮಾಡುವುದು ನಮ್ಮ ಜವಾಬ್ದಾರಿ ಇದೆ. ಬಸ್ ಅದಕ್ಕೆ ಈ ಸದ್ಭಾವನಾ ವೇದಿಕೆ ಇಂಥವ್ರಿಗೆ ಈ ಒಂದು ಪ್ರಯತ್ನ ಆಗ್ತಾ ಉಂಟು ಇಲ್ಲಿ. ಯಾಕೆಂದರೆ ಎಲ್ಲಿಯವರೆಗೆ ಅಂದರೆ ಈ ಕಸ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ, ಈಗ ನಮ್ಮಲ್ಲಿ ಗೊತ್ತಿದೆ ಪ್ರತಿ ದಿನ ನಮ್ಮಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ಪ್ರತಿ ಮನೆಗೊಬ್ಬರು ಕ್ಯಾನ್ಸರ್ ರೋಗಿ ಬಂದರೆ ಹೇಗಿರ್ಬೋದು ಕಲ್ಪಿಸುವ. ಈಗ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಪ್ಲಾಸ್ಟಿಕ್ನ ಅಂಶ ಎಷ್ಟಿದೆ ಅಂದರೆ, ನಮ್ಮ ರಕ್ತದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಸೂಕ್ಷ್ಮ, ಇದನ್ನು ಪ್ಲಾಸ್ಟಿಕ್ ಕಣ, ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ. ಇದು ಯಾರಿಗೆ ಗೊತ್ತಿಲ್ಲ. ಈ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಪ್ರತಿ ದಿನನಿತ್ಯದಲ್ಲಿ ನಮ್ಮ ಬಾಡಿಗೆ ಸೇರ್ತಾ ಉಂಟು. ಇತ್ತೀಚೆಗೆ ಜನರೆಲ್ಲ ಹೆಚ್ಚಾಗಿ, ಇದು ನಾನು ಹೇಳ್ತಾ ಇರೋದಲ್ಲ, ವಿಜ್ಞಾನಿಗಳು ಹೇಳಿ ಇದನ್ನು ಸಾಬೀತಾಗಿರುವುದು. ಈಗ ಈ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಸೇರಿದರೆ ಇದು ಯಾವಾಗ ನಮಗೆ ತೊಂದರೆ ಕೊಡ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇತ್ತೀಚೆಗೆ ಈ ಜನಗಳೆಲ್ಲ ಸಾಯ್ತಾ ಇರುವಂಥದ್ದು ಮತ್ತು ಕ್ಯಾನ್ಸರ್ ವಿಶೇಷವಾಗಿ ಜಾಸ್ತಿ ಆಗ್ತಾ ಉಂಟು. ಸೊ ಇದರ ನಿರ್ವಹಣೆ ಮಾಡಬೇಕಾದ್ರೆ ನಾವು ಈ ಕಸ ನಿರ್ವಹಣೆಯಲ್ಲಿ ನಾವು ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕು. ನಮ್ಮ ಕಸವನ್ನು ನಾವೇ ನಿರ್ವಹಣೆ ಮಾಡೋ ಜವಾಬ್ದಾರಿ ಪ್ರತಿಯೊಬ್ಬರು ತೆಗೆದುಕೊಳ್ಳದಿದ್ದರೆ ಬಹುಶಃ ನಮ್ಮ ಮಾನವ ಸಮಾಜಕ್ಕೆ ಹೆಚ್ಚು ಸಮಯ ಉಳಿಗಾಲ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಾ ಶೆಟ್ಟರು ಪಾತ್ರರೊಂದು ಮಾದಕ ವ್ಯಸನರ್ದು ದೂರ ಆವಡಾಂಡ ಸ್ವಚ್ಛತೆದ ಬಗೆಟ್ ಗಮನ ಕೊರಡಾಂಡ ನಮ್ಮಡ ತಿಳುವಳಿಕೆ ಬೋರ್ಡು ಅಂತರಂಗ ಶುದ್ಧಿ ಆಂಡ ಬಹಿರಂಗ ಶುದ್ಧಿಯಾಯರೆ ಸಾಧ್ಯ. ನಂಕ್ ವೈರಿ ವ್ಯಕ್ತಿಲು ಅತ್ತು ಮಾದಕ ವ್ಯಸನ ತ್ಯಾಜ್ಯ ಕಜವು ನಂಕ್ ವೈರಿ ಅವಿತು ವಿರುದ್ಧ ಪ್ರೀತಿರಿಗೆಂದೊಡು ಮಾದಕ ವ್ಯಸನ ಮುಕ್ತ ತ್ಯಾಜ್ಯ ಮುಕ್ತ ಸಮಾಜಗ್ ಪ್ರೀತಿನು ಬುಲೆಪಾದ್ ದೇಶನ ಕಟ್ಟುಗ ಪಂಡ ತೆರಿಪಾಯರು. ಕುಟುಂಬಕ್ಕೆ ಬಹಳ ಹಿಂಸೆ ಕೊಡ್ತಾ ಇದ್ರು. ಕುಡಿತ ಬಿಟ್ಟು ಓದು ಬರ ಕಲಿತು ಮಂಡ್ಯದಲ್ಲಿ ಒಂದು ಭಾಷಣದಲ್ಲಿ ಒಂದು ಬಹುಮಾನ ತೆಗೆದುಕೊಂಡ್ರು. 68 ವಯಸ್ಸಿನಲ್ಲಿ ಓದು ಬರ ಕಲಿತು ವ್ಯಸನ ಮುಕ್ತರಾಗಿ 98 ವರ್ಷ ಬದುಕಿ ಸ್ವರ್ಗಕ್ಕೆ ಹೋಗಿದ್ದಾರೆ. ಇನ್ನೊಬ್ಬರು ಮುಂಗುಳಿ ಕೊರಗ, ಅವರು ಇತ್ತೀಚೆಗೆ ತೀರಿಕೊಂಡು ಮುಂಗುಳಿ ಕೊರಗ ಹಾಗೆ ಅವರು ದುಡಿಯುವುದು ಕುಡಿಯುವುದು ಬೇರೆ ತೊಂದರೆ ಇಲ್ಲ, ಬುಟ್ಟಿ ಮಾಡಿ ದುಡಿ ಕುಡಿಯುವುದು. ಅವರು ನಮ್ಮ ಈ ಸಾಕ್ಷರತಾ ಕಾರ್ಯಕ್ರಮ ಬಂದರು, ಓದು ಬರ ಕಲ್ತರು. ಅವ್ರನ್ನ ಹಾಗೆ ನಾವು ಒಳ್ಳೆ ಊಟದ ಕೂರಿಸೋದು, ಅವರನ್ನೇ ಅಧ್ಯಕ್ಷರು ಮಾಡೋದು ನಾವು. ಆಗ ಕೆಂಪಣ್ಣದ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದರು. ಆ ಕಾನೂನು ಜಾಗೃತಿಯಲ್ಲಿ ಜಡ್ಜರೊಟ್ಟಿಗೆ ಮುಂಗುಳಿಯನ್ನು ಕೂರಿಸಿದ್ದು. ಕೊನೆಗೆ ಇಡೀ ಜಿಲ್ಲೆಯಲ್ಲಿ ಈ ಏಲಂ ಮಾಡ್ತಾರೆ, ಯಾವುದು ಶರಾಬ ಏಲಂ. ಆಗ ಭರತಲ ಮೀನ DC ಏಲಂ ಮಾಡಬಾರ್ದು, ಅದು ನಿಷೇಧ ಆಗಬೇಕು ಅಂತ ಅವರ ಅಧ್ಯಕ್ಷದಲ್ಲಿ ನೇತೃತ್ವದಲ್ಲಿ ಆಯಿತು. ಆ ಮುಂಗುಳಿ ಕೊರಗ ಕುಡಿತ ಬಿಟ್ಟ ಮೇಲೆ ಅರ್ಧ ಎಕರೆ ಜಾಗದಲ್ಲಿ ಫಸ್ಟ್ ಮಲ್ಲಿಗೆ ಕೃಷಿ ಮಾಡಿದರು. ಆಮೇಲೆ ದನ ಸಾಕಿದರು. ದಿನ ಮಲ್ಲಿಗೆ ಕಟ್ಟೆಗೆ, ಹಾಲು ಡಿಪ್ಪೋಗೆ, ಒಂದು ಬಾವಿ, ಗೋಬರ್ ಗ್ಯಾಸ್ ಎಲ್ಲ ಮಾಡಿ ಒಳ್ಳೆ ಜನ ಆದರು. ಅವರ ಹೆಂಡತಿ ಒಟ್ಟಿಗೆ ನಿಂತರು, ಮೆಂಬರ್ ಆದರು. ಈ ಮುಂಗುಳಿಯ ಸಾಧನೆಗೆ, ಪರಿವರ್ತನೆಗೆ, ಒಳಗಿನ ಪರಿವರ್ತನೆಗೆ ಮುರುಘಶ್ರೀ ಪ್ರಶಸ್ತಿ ಬಂತು. ಉಡುಪಿ ಜಿಲ್ಲಾ ಮಟ್ಟದ ವಾಲ್ಮೀಕಿ ಪ್ರಶಸ್ತಿ ಬಂತು. ಅವರ ಹೆಂಡತಿ ಮೆಂಬರ್ ಮಾತ್ರ ಅಲ್ಲ, ಆ ನಂತರ ಒಂದು 2 ವರ್ಷಕ್ಕೆ ಪಂಚಾಯತ್ ಅಧ್ಯಕ್ಷರಾದರು. ಮುಂಗುಳಿ ಕೊರಗ ಅವರ ಹೆಂಡತಿ ಬೇಬಿ. ಯಾಕೆಂದರೆ ಈ ಶಿಕ್ಷಣ, ಜಾಗೃತಿ, ಅರಿವು ಕರೆಕ್ಟಾಗಿ ಜನರಿಗೆ ಬಂದರೆ ಹೊರಗಿನ ಶಕ್ತಿ ಏನು ಬೇಡ, ಅವರನ್ನು ಅವರೇ ಸುಧಾರಿಸಿಕೊಳ್ಳುತ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಜನರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂತಾಗದಿದ್ದರೆ ಪ್ರಪಂಚದ ಸರ್ವ ಸಂಪತ್ತನ್ನು ತಂದು ಭಾರತದ ಒಂದು ಹಳ್ಳಿಗೆ ಸುರಿದು ಆ ಹಳ್ಳಿ ಉದ್ಧಾರ ಆಗಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮನ್ನು ನಾವು ಸುಧಾರಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಿ ಕುಳಿತು ಹಿರಿಯರಿದ್ದೀರಿ, ನನಗಿಂತ ಹೆಚ್ಚು ಶಕ್ತಿ ನಿಮಗೆ ಉಂಟು, ನಿಮಗೆ ಅನುಭವ ಉಂಟು. ನಾವು ಒಬ್ಬೊಬ್ಬರು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಗುಂಪು ಸೇರಿಕೊಂಡು ಇಂಥ ಅಧಿಕಾರಿಗಳ ಸಹಕಾರದೊಂದಿಗೆ ನಾವು ಒಂದು ರೀತಿಯಲ್ಲಿ ಅಹಿಂಸಾತ್ಮಕ ರೀತಿಯಲ್ಲಿ ಪರಿವರ್ತನೆಗೆ ಇಳಿಯಬೇಕು. ನೀವು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಹೆಚ್ಚೆಚ್ಚು ಮಾಡ್ತಾ ಹೋಗುವ. ಇವರು ಹೇಳಿದ ಹಾಗೆ ಉಳ್ಳಾಲವನ್ನು ಕಸಮುಕ್ತ ಮಾಡಲಿಕ್ಕೆ ಹೊರಟಿದ್ದಾರೆ. ಉಳ್ಳಾಲ ಕಸಮುಕ್ತ ಜೊತೆಗೆ ವ್ಯಸನಮುಕ್ತ ಉಳ್ಳಾಲ ಆದರೆ, ಕಸಮುಕ್ತ ಉಳ್ಳಾಲ, ವ್ಯಸನಮುಕ್ತ ಉಳ್ಳಾಲಕ್ಕೆ ಈ ಸದ್ಭಾವನಾ ವೇದಿಕೆ ನೇತೃತ್ವ ಕೊಡಬೇಕು. ಜಗತ್ತು ಉಳ್ಳಾಲ ನೋಡಬೇಕು. ಸದ್ಭಾವನಾ ವೇದಿಕೆ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್ ಗುರ್ಕಾರ್ವನ್ನು ವಹಿಸುತ್ತಿದ್ದಾರೆ. ಮಾದಕ ವ್ಯಸನ ಇದು ಉಪಯೋಗಿಸುವವರು ಹಾಗೂ ಮಾರಾಟ ಮಾಡುವುದು ದೊಡ್ಡ ಅಕ್ಷಮ್ಯ ಅಪರಾಧ. ಈ ಎಲ್ಲ ದುಷ್ಕೃತ್ಯಗಳ ನಡುವೆ ಅಂದರೆ ಕೊಲೆ, ಸುಲಿಗೆ, ಅತ್ಯಾಚಾರ, ವ್ಯಭಿಚಾರ ಎಲ್ಲದರ ಹಿಂದೆ ಈ ಮಾದಕ ವ್ಯಸನದ ಪ್ರಭಾವ ಇದೆ, ಖಂಡಿತವಾಗಿಯೂ ಇದೆ. ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಬಹಳ ಒಂದು ಸಾಲದ ಉಡುಗೊರೆ ಅಂತ ಹೇಳ್ತಾಳೆ, ಅದು ಈ ಜಗತ್ತು. ನಮಗೆ ನಮ್ಮ ಹಿರಿಯರು ಈ ಭೂಮಿಯನ್ನು ಅತ್ಯಂತ ಫಲವತ್ತಾಗಿ, ಅತ್ಯಂತ ಜತನದಿಂದ ಕಾಪಾಡಿಕೊಂಡು ನಮಗೆ ಸಾಲದ ರೂಪವಾಗಿ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೆ
ನಾವು ಇದೇ ಭೂಮಿಯನ್ನು ಅದೇ ಫಲವತ್ತತೆಯ ರೀತಿಯಲ್ಲಿ ಅವರಿಗೆ ತಿರುಗಿ ಕೊಡಬೇಕಾದಂಥ ಬಹಳ ಒಂದು ಅಗತ್ಯತೆ ನಮ್ಮಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸದ್ಭಾವನಾ ವೇದಿಕೆಯ ಮೀಟಿಂಗಿಗೆ ನಿಮ್ಮಿಬ್ಬರನ್ನು ನಾವು ಕರೀತೇವೆ. ಅಲ್ಲಿ ಕೂತು ನಾವು ಮಾತಾಡಿ ಈ ಉಳ್ಳಾಲವನ್ನು ಹೇಗೆ ಒಂದು ವ್ಯಸನ ಮುಕ್ತ ಹಾಗೂ ತ್ಯಾಜ್ಯ ಮುಕ್ತ ಪ್ರದೇಶವಾಗಿ ಮಾರ್ಪಡಿಸುವಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಖಂಡಿತವಾಗಿಯೂ ನಾವೆಲ್ಲ ಸೇರಿಕೊಂಡು ಈ ನಿಟ್ಟಿನಲ್ಲಿ ಕಾರ್ಯಪ್ರವರ್ತರಾಗೋಣ ಹೇಳುತ್ತಾ ಗೌರವ ಅಧ್ಯಕ್ಷರು ಸದಾನಂದ ಬಂಗೇರ, ಉಪಾಧ್ಯಕ್ಷರು ಎಎಚ್ ಮೆಹಮೂದ್, ಅಬ್ದುಲ್ ಕರೀಂ, ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸಾಬ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಿಡಿದ್ದೇರು. ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ರು ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಮಂಡೇರು. ಸದ್ಭಾವನ ವೇದಿಕೆ ಕಾರ್ಯದರ್ಶಿ ಇಜಾಕ್ ಹಸನ್ ಸಭೆ ಸುಧಾರಿಕೆ ಮಾಡ್ತದ ಸೊಲ್ಮೆ ಸಂದಾಯರು. ಶ್ರೀ ಆದಿಶಕ್ತಿ ದೇವಸ್ಥಾನ ಸೇವಾ ಸಮಿತಿ ರಿಜಿಸ್ಟ್ರೇಡ್ ದಡಸ್ ಅಸೇಗೋಡಿ ಕೊಣಾಜೆ ಶ್ರೀ ಆದಿಶಕ್ತಿ ಅಮ್ಮನವರ 36ನೇ ವರ್ಷದ ವರ್ಷಾವಧಿ ಉತ್ಸವ ದಿನಾಂಕ 18/2/2024 ಆದಿತ್ಯವಾರದಿಂದ 20/2/2024 ಮಂಗಳವಾರದವರೆಗೆ. ದಿನಾಂಕ 18 ಆದಿತ್ಯವಾರ ಬೆಳಿಗ್ಗೆ 6 ಗಂಟೆಗೆ ನವಕ ಕಲಶ ಗಣಹೋಮ ಸ್ಥಳ ಶುದ್ಧೀಕರಣ. 9 ಗಂಟೆಗೆ ಮೀನಲಗ್ನ ಸುಮುಹೂರ್ತದಲ್ಲಿ ಧ್ವಜಾರೋಹಣ, ಮಹಾಗಣಪತಿ ದೇವರಿಗೆ ಅಪ್ಪದ ಪೂಜೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಪ್ರಸಾದ ವಿತರಣೆ, ನಂತರ ಅನ್ನ ಸಂತರ್ಪಣೆ. ರಾತ್ರಿ 8 ಗಂಟೆಗೆ ಮಹಾಪೂಜೆ, ನಂತರ ದೇವಿ ಉತ್ಸವ ಬಲಿ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ದಿನಾಂಕ 19 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಆಶ್ಲೇಷ ಬಲಿ, ಪಂಚಾಮೃತ ಅಭಿಷೇಕ, ನಾಗತಂಬಿಲ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಪ್ರಸಾದ ವಿತರಣೆ, ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ. ರಾತ್ರಿ 8 ಗಂಟೆಗೆ ಮಹಾಪೂಜೆ, ನಂತರ ದೇವಿ ಉತ್ಸವ ಬಲಿ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. 9 ಗಂಟೆಗೆ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮ. ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ, ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಹಾಗೂ ಶಿಷ್ಯ ವೃಂದದವರಿಂದ ಜಾನಪದ ನೃತ್ಯ ಹಾಗೂ ಭರತನಾಟ್ಯ ನೃತ್ಯ ರೂಪಕ ನವಶಕ್ತಿ. ದಿನಾಂಕ 20 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಚಂಡಿಕಾ ಹೋಮ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಪ್ರಸಾದ ವಿತರಣೆ, ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ. ರಾತ್ರಿ 7:30ಕ್ಕೆ ಮಹಾಪೂಜೆ, ನಂತರ ದೇವಿ ಉತ್ಸವ ಬಲಿ ಮತ್ತು ಭಕ್ತರ ಮಡಸ್ಥಾನ ಬಲಿ, ಪ್ರಸಾದ ವಿತರಣೆ, ಬಳಿಕ ಧ್ವಜಾವರೋಹಣ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಗೌರವ ಅಧ್ಯಕ್ಷರು, ಆಡಳಿತ ಮೊಕ್ತೇಸರರು, ಅರ್ಚಕರು, ಸರ್ವ ಸದಸ್ಯರು, ಕಾರ್ಯಕಾರಿ ಸದಸ್ಯರು, ಭಜನಾ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಊರ ಮತ್ತು ಪರವೂರ ಭಕ್ತಾಭಿಮಾನಿಗಳು, ಶ್ರೀ ಆದಿಶಕ್ತಿ ದೇವಸ್ಥಾನ ಸೇವಾ ಸಮಿತಿ ರಿಜಿಸ್ಟರ್ಡ್ ದಡಸ್ ಅಸೇಗೋಳಿ ಕೊಣಾಚೆ. ಉಳ್ಳಾಲ ಬರಿಕೆ ಗುತ್ತು ಚಾವಡಿ, ಉಳ್ಳಾಲ ಬೈಲು, ಉಳ್ಳಾಲ. ಶ್ರೀ ವೈದ್ಯನಾಥ ಜುಮಾದಿ ಬಂಟ ದೈವಗಳಿಗೆ ಧರ್ಮ ನೇಮ. ದಿನಾಂಕ 16/2/2024 ಶುಕ್ರವಾರದಿಂದ 18/2/24 ಆದಿತ್ಯವಾರದವರೆಗೆ. ದಿನಾಂಕ 15 ಗುರುವಾರ ಸಂಜೆ 6ರಿಂದ ವೈದಿಕ ವಿಧಿಗಳು. ದಿನಾಂಕ 16 ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ನಾಗದೇವರಿಗೆ ಕಲಶಾಭಿಷೇಕ, ನಾಗತಂಬಿಲ, ದೈವಗಳಿಗೆ ಪರ್ವ, ಪ್ರಸಾದ ವಿತರಣೆ. 10 ಗಂಟೆಗೆ ಚಪ್ಪರ ಮುಹೂರ್ತ. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ಭಂಡಾರ ಮನೆಯಿಂದ ಭಂಡಾರ ಆಗಮನ. ದಿನಾಂಕ 17 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಜುಮಾದಿ ಬಂಟದೈವದ ನೇಮ. 11:30ಕ್ಕೆ ಪೂರ್ಣಕುಂಭ ಸ್ವಾಗತದೊಂದಿಗೆ ತಂತ್ರಿಗಳ ಆಗಮನ. ಮಧ್ಯಾಹ್ನ 12 ಗಂಟೆಗೆ ಪಲ್ಲಪೂಜೆ, 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ 2:30ರಿಂದ ಸಂಜೆ 5:30ರವರೆಗೆ ಕುಣಿತ ಭಜನೆ ಹಾಗೂ ಭಕ್ತಿಗಾನ ನಾಟ್ಯ ವೈಭವ ತೋನ್ಸೆ ಪುಷ್ಕಳ್ ಕುಮಾರ್ ಸಾರಥ್ಯದಲ್ಲಿ. ಪ್ರಾಯೋಜಕರು ಉಳ್ಳಾಲ ಬರಿಕೆ ಗುತ್ತು ಯುವ ಸಂಗಮ ಉಳ್ಳಾಲ ಬೈಲು. ರಾತ್ರಿ 8 ಗಂಟೆಗೆ ಶ್ರೀ ವೈದ್ಯನಾಥ ನೇಮ, 12 ಗಂಟೆಗೆ ಭಂಡಾರ ಹೊರಡುವುದು. ದಿನಾಂಕ 18 ಆದಿತ್ಯವಾರ ಸಂಜೆ 7 ಗಂಟೆಗೆ ಕುಟುಂಬದ ಕಲ್ಲುಟಿ ಪಂಚುರ್ಲಿ ಗುಳಿಗ ದೈವಕ್ಕೆ ಎಣ್ಣೆ ಬೂಲ್ಯ.
ರಾತ್ರಿ 8 ಗಂಟೆಗೆ ಅನ್ನ ಸಂತರ್ಪಣೆ. 9ರಿಂದ ಕಲ್ಲುಟಿ ಪಂಚುರ್ಲಿ ಗುಡಿಗ ದೈವಕ್ಕೆ ನರ್ತನ, ಕೋಲ ಸೇವೆ. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು, ಟ್ರಸ್ಟಿಗಳು, ಉಳ್ಳಾಲ ಬರಿಕೆ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಉಳ್ಳಾಲಬೈಲು. ವಿಠಲ್ ಶೆಟ್ಟಿ, ಬೆಜ್ಜಾ ಮಾಗಂದಡಿ ಕುಟುಂಬದ ಹಿರಿಯಸ್ಥರು. ಸುನಿಲ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು. ಸರ್ವ ಸದಸ್ಯರು ಉಳ್ಳಾಲ ಬರಿಕೆಗುತ್ತು ಧರ್ಮನೇಮ ಸಮಿತಿ ಉಳ್ಳಾಲಬೈಲು. ಕುಟುಂಬಸ್ಥರು, ಬಂಧುಗಳು ಹಾಗೂ 8 ಸ್ಥಳದವರು ಮತ್ತು ಗ್ರಾಮದ 10 ಸಮಸ್ತರು ಹಾಗೂ ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿಯ ಸರ್ವ ಸದಸ್ಯರು. ಗೌರವಾಧ್ಯಕ್ಷರು, ಅಧ್ಯಕ್ಷರು ಮುಂಡಯಾನೆ ಶ್ರೀ ದಾಮೋದರ್ ಪೂಜಾರಿ, ಅರ್ಚಕರು ಉಳ್ಳಾಲಬೈಲು ಶ್ರೀ ವೈದ್ಯನಾಥ ಸೇವಾ ಸಮಿತಿ. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Motimhal, Hampankatta, Mangalore, and near ARC, Ullalbail, Tokot. ಸುದ್ದಿಗೊಂಚಿಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಗವಾದ ನಡಪುನ ಸಂಧ್ಯಾ ಹರಿಕೀರ್ತನೆ ಗುರುವಾರಗೂ 101ನೇ ದಿನಕ್ಕೂ ದುಂಬರಿದಂಡು. ಕುತ್ತಾರದ ಶ್ರೀ ರಾಜರಾಜೇಶ್ವರಿ ಮಕ್ಕಳ ಸಂಘದಕುಲು ಗುರುವಾರ ಬಯ್ಯ 101ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಗುರುವಾರ 101ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತಂಡು. ಶ್ರೀಮತಿ ಜಯಶ್ರೀ ಬೊಕ್ಕ, ಜಯಂತ್ ಕಾಪಿಕಾಡ್, ಶ್ರೀಮತಿ ಪೂರ್ಣಿಮಾ ಬೊಕ್ಕ, ಕ್ಯಾಪ್ಟನ್ ಪ್ರಸಾದ್, ಕುಮಾರಿ ಪ್ರತೀಕ್ಷಾ, ಪ್ರತೀಕ್ ಕೃಷ್ಣನಗರ, ಶ್ರೀಮತಿ ನವ್ಯಾ ಬೊಕ್ಕ, ರಾಧೇಶ್ ರಾವ್,
ಕುಮಾರಿ ಸಂಜನಾ ಕೃಷ್ಣನಗರ, ನಾರಾಯಣ್ ತೊಕ್ಕೋಟು, ಶ್ರೀಮತಿ ಯಶೋಧ ಬೊಕ್ಕ ರವಿರಾಜ್ ತೊಕ್ಕೋಟು, ಶ್ರೀಮತಿ ಸಪ್ನಾ ಬೊಕ್ಕ ರಾಮಕೃಷ್ಣ ತೊಕ್ಕೋಟು, ಶ್ರೀಮತಿ ಗಾಯತ್ರಿ ಬೊಕ್ಕ ಅನಿಲ್ ಕುಮಾರ್ ತೊಕ್ಕೋಟು, ಶ್ರೀಮತಿ ಸೌಮ್ಯ ಬೊಕ್ಕ ಯಶೋಧರ್ ತೊಕ್ಕೋಟು, ಶ್ರೀಮತಿ ಪದ್ಮಿನಿ, ಶ್ರೀಮತಿ ಪ್ರೀತಾ ಕೃಷ್ಣನಗರ, ಶ್ರೀಮತಿ ಯಶೋಧ ಪ್ರಕಾಶ್ ಕೃಷ್ಣನಗರ, ಶ್ರೀಮತಿ ನಮಿತಾ ಬೊಕ್ಕ ಶರತ್ ಕುಮಾರಿ ಪ್ರಾಪ್ತಿ, ಶ್ರೀಮತಿ ರೇವತಿ ಬೊಕ್ಕ ಹರೀಶ್ ಕುಜುಮಗದ್ದೆ, ಶ್ರೀಮತಿ ಪ್ರಮೀಳಾ ಬೊಕ್ಕ ಪ್ರಕಾಶ್ ಕುಂಪಲ, ಶ್ರೀಮತಿ ರತ್ನಾವತಿ ಬೊಕ್ಕ ಇಲ್ಲದಕ್ಲು ಪಿಲಾರ್, ಶ್ರೀಮತಿ ವೇದಾವತಿ ಬೊಕ್ಕ ಇಲ್ಲದಕ್ಲು, ಶ್ರೀಮತಿ ಉಷಾ ಬೊಕ್ಕ ಹರಿಶ್ಚಂದ್ರ ಕುಜುಮಗದ್ದೆ ತುಡರ್ ಬೆಳಗಾಯರು. ಮಕ್ಕಳ ಸಂಘ ಕೂತಾರೆ.
ಕುತ್ತಾರು ಶ್ರೀ ರಾಜರಾಜೇಶ್ವರಿ ಮಕ್ಕಳ ಸಂಘದಕ್ಲು ನೂತ ಒಂಜನೆ ದಿನದ ಸಂಧ್ಯಾ ಭಜನೆನು ನಡಪಾದ್ ಕೊರಿಯರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೀಗ ಇನ್ನಿತ್ತ ಪೊಸಕುರಲ್ದ ಸುದ್ದಿಗೊಂಚಿಲು ಮುಕ್ತಾಯ ಆಂಡ್ ನನಲಾತ ಸುದ್ದಿ ವಿಶೇಷಲೆಗೆ ತೂವೊಂದು ಪುಲೆ ಪೊಸಕುರಲ್ 24x7.